दीपा ज्योतिजनार्दनः दीपो हरतु मे पापं दीपा ज्योतिर्नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मा ज्योतिर्नमोऽस्तु ते आत्मा ज्योतिप्रदीप्ताय ब्रह्मा ज्योतिर्नमोऽस्तु ते ब्रह्मा ज्योतिप्रदीप्ताय गुरु ज्योतिर्नमोऽस्तु ते गुरु ज्योतिर्नमोऽस्तु ते गुरु ज्योतिर्नमोऽस्तु ते. ದೀಪ ಪ್ರಜ್ವಲನದ ನಂತರ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ಧನ್ಯವಾದಗಳು. ಈಗ ಮಂಕುತಿಮ್ಮನ ಕಗ್ಗ ಮನೋಜ್ ಪುಟಾಣಿಯಿಂದ ಮಂಕುತಿಮ್ಮನ ಕಗ್ಗ. ರಾಮಚಂದ್ರನು ಜನಿಸಿ ನವಿಕುಲವ ಬೆಳಗಿದನು, ಕುರುಕುಲವ ಕೆಡಿಸಿದನು. ಕೃಪ ಜನಿಸಿ ಧಾರ್ಮಿಕ ಅಧಾರ್ಮಿಕ ಗತಿಯುತಾಯಿತಿ ವಿಶ್ವದ ಅಭಿರಾಮ. ಪ್ರೇಮ ಕೇಳು ಪ್ರೇಮ ಕೇಳು. ಅಮೃತ ವಚನ ವಿವಾನ್ ಪ್ರಣಮ್ಯ ಯಶ್. ಅಮೃತ ವಚನ. ಪ್ರಪಂಚ ಒಂದು ದೊಡ್ಡ ಇಲ್ಲಿ ನಮ್ಮನ್ನು ನಾವು ಗಟ್ಟಿ ಮಾಡಿಕೊಳ್ಳಬೇಕು.
ಅಮೃತ ಬಿಂದು ಪ್ರಣಮ್ಯ. ಅಮೃತ ಬಿಂದು, ನಿನ್ನ ತಪ್ಪುಗಳನ್ನು ಎಂದಿಗೂ ಕ್ಷಮಿಸಬೇಡ. ದಂಡನೆಯಿಂದ ಅದನ್ನು ತಿದ್ದಿಕೋ. ಜೈ ಶ್ರೀರಾಮ್. ಸಾರುವ ವಚನ. ಊರೆಲ್ಲ ನೆಂಟಾರು ಕೇಳಿದ ಬಲಗ. ದಾರುಣಿಯು ಎಲ್ಲ ಕುಲದೈವ ಆಗಿರಲು. ಯಾರನ್ನು ಬಿಡಲು ಸರ್ವಜ್ಞ. ಯಾರನ್ನು ಬಿಡಲು ಸರ್ವಜ್ಞ. ಅರ್ಥ, ಊರ ಜನರೆಲ್ಲ ನನ್ನ ಹರಿಯಲು ನೆರೆಹೊರೆಯಲ್ಲ ನನ್ನ ಆಪ್ತರು. ಭೂಮಾತೆ ನನ್ನ ಕುಲದೇವತೆ. ಹೀಗಿರುವಾಗ ನಾನು ಯಾರನ್ನು ಬಿಡಲಿರಲಿ, ಎಲ್ಲರೂ ನನ್ನವರೇ. ಈಗ ಕಬೀರನ ದೋಹೆ ಪ್ರಣಯ ಮನಸ್ವಿ ಭುವಿ ಗ್ರೀಷ್ಮ. ಜೈ ಶ್ರೀರಾಮ್. ಕಬೀರನ ದೋಹೆ. ಸದ್ಗುರು ಬೋಧಿಸಿ ಶಿಕ್ಷನು. ಸದ್ಗುರುವೇ ಆದನು. ಇದ್ದಿರು ಬೆಂಕಿಯ ಶಸ್ತ್ರದಿಂದ ಬೆಂಕಿಯ ಆದಂತೆ. ಕಬೀರ ಬೆಂಕಿಯ ಆದಂತೆ. ಮುಂದಕ್ಕೆ ಗಾದೆ ಮಾತುಗಳು ಯಶಸ್. ಮಾತುಗಳು. ಆಡುವ ಮಕ್ಕಳಿದ್ದರೆ ನಾಡಿಗೆಲ್ಲ ಸ್ವರ್ಗ. ಅಂಗೈ ಹೊಣ್ಣಿಗೆ ಕನ್ನಡಿ ಯಾಕೆ. ಓದುವ 3 ವರ್ಷದ ಬುದ್ಧಿ 100 ವರ್ಷ ತನಕ. ಓದುವ ಕಾಲ ಬುದ್ಧಿ ಮುಕ್ಕಾಲ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಒಗಟುಗಳು ಮನೋಜ್, ಪ್ರತೀಕ್, ಯಶಸ್, ಶಾಶ್ವಿತ್. ಜೈ ಶ್ರೀರಾಮ್. ನಾನು ಒಗಟು ಹೇಳ್ತೇನೆ, ನೀವು ಉತ್ತರ ಹೇಳ್ತೀರಾ? ಹೇಳ್ತೀವಿ. ನೀರಿನಲ್ಲಿ ಹುಟ್ಟುತ್ತೆ, ನೀರಿನಲ್ಲಿ ಸಾಯುತ್ತೆ. ಏನುತ್ತರ? ಹಿಡಿದಲ್ಲಿ ಹಿಡಿ ತುಂಬ, ಬಿಟ್ಟಲೆ ಬಿಡಿ ತುಂಬ. ಏನುತ್ತರ? ದೀಪ. ಅಜ್ಜಿಯವರ ಮೈ ತುಂಬ ಕಜ್ಜಿ. ಏನುತ್ತರ? ಹಾಗಲಕಾಯಿ. ಬಿಸಿಲಲ್ಲಿ ಏರುತ್ತೆ, ನೆರಳಲ್ಲಿ ಬಾಡುತ್ತೆ. ಏನುತ್ತರ? ನಾಟದವನಿಗೆ ಮೈ ತುಂಬ ಕಣ್ಣು. ಏನುತ್ತರ? ಅಂಶಿಕಾ, ಶಾನ್ವಿ, ಪ್ರಥಮ್, ಶ್ಯಾಮ್, ಛಾಯಾ, ರಾಧ್ಯ, ಆರಾಧ್ಯ, ಚಿರಾಯು, ಶ್ರೀಶ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರು ನಮ್ಮ ಶಿಶು ಮಂದಿರದ ಶಿಶುಗಳಿಗೆ ಪ್ರಶಸ್ತಿಯನ್ನು ನೀಡಬೇಕು ಎಂಬುದಾಗಿ ವಿನಂತಿಸ್ತಾ, ಮುಂದಕ್ಕೆ ಶಿಶುಗಳೆಲ್ಲ ಅಲ್ಲೇ ಇರಬೇಕು, ವೇದಿಕೆಯಲ್ಲೇ ಸಾಲಾಗಿ ನಿಲ್ಲಿಸಿ. ಹೋಗಿ ಮೇಲೆ, ಹೋಗಿ ಮೇಲೆ. ಶಿಶು ಮಂದಿರದ ಆಡಳಿತ ಮಂಡಳಿಯ ಪರವಾಗಿ ಅನಂತ ಕೃತಜ್ಞತೆಗಳು. ಆರಾಧ್ಯ ಮಾತೆ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಹಾಗೂ ಗ್ರಾಮದ ಸರ್ವ ದೇವಗಳನ್ನು ಸ್ಮರಿಸುತ್ತಾ ಕೇಶವ ಶಿಶು ಮಂದಿರದ ವಾರ್ಷಿಕೋತ್ಸವದ ಈ ಶುಭ ಸಡಗರದಲ್ಲಿ ಸಾರ್ವಜನಿಕ ಸಮಾರಂಭಕ್ಕೆ ನೆರೆದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಟ್ಟವರು ನಮ್ಮವರೇ ಆದಂಥ ವಿಠಲ್ ಕುಲಾಲ್. ನೋಡುವಾಗ ಒಬ್ಬ ಸರಳ ವ್ಯಕ್ತಿಯಾಗಿದ್ದರೂ ಕೂಡ ಇವರು ಅನೇಕ ಜನರನ್ನು ದುಡಿಸಿ ಅವರ ಕಷ್ಟವನ್ನು ನೀಗಿಸುವಂಥ ದೊಡ್ಡ ಒಂದು ಸೇವೆಯನ್ನು ಮಾಡುತ್ತಿದ್ದಾರೆ. ಇವರಿಗೆ 3 ಕಡೆ ವರ್ಕ್ಶಾಪ್ ಇದೆ, ಶೋರೂಮ್ ಇದೆ, ಮತ್ತು ಒಟ್ಟೊಂದು ಕಂಪನಿಯಲ್ಲಿ ಒಟ್ಟು ಅವರ ಕೈ ಕೆಳಗೆ 400 ಜನ ದುಡಿಯುತ್ತಿದ್ದಾರಂದರೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಆಗ್ತದೆ. ಅಂತಹ ದಾನಿ
ಕೊಡುಗೈ ದಾನಿಯಂಥ ಆತ್ಮೀಯರನ್ನು ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಶಿಶು ಮಂದಿರದ ಪರವಾಗಿ ನಾನು ಹೃದಯಪೂರ್ವಕ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಿದ್ದೇನೆ. ಶ್ರೀಯುತರಿಗೆ ಶಿಶು ಮಂದಿರದ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಸುಧಾಕರ್ ಆಳ್ವ ಸಾಂತೆಗುತ್ತು ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಸುಧಾಕರ್ ಆಳ್ವ ಸಾಂತೆಗುತ್ತು, ಉಪಾಧ್ಯಕ್ಷರು, ಶಿಶು ಮಂದಿರ ಕಿನ್ನಿ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾದವರು ಶ್ರೀ ಕಿಶೋರ್ ಕುಮಾರ್ ಕೊಡ್ಗಿಯವರು. ಅವರು ಕಾರಣಾಂತರದಿಂದ ಶಿವಮೊಗ್ಗಕ್ಕೆ ಹೋಗಲಿಕ್ಕೆ ಇರುವುದರಿಂದ ನನಗೆ ದೂರವಾಣಿ ಮಾಡಿ ಅನೇಕ ಕಳಕಳಿಯನ್ನು ವ್ಯಕ್ತಪಡಿಸಿದರು. ಹಾಗೆ ನನ್ನ ಪರವಾಗಿ ನಮ್ಮ ಉಪಾಧ್ಯಕ್ಷರಾದಂತಹ ಶಂಕರ್ ನಾರಾಯಣ್ ಖಂಡಿಗೆಯವರು ಬರ್ತಾರೆ, ನೀವೇನೋ ಅದ್ರ ಬಗ್ಗೆ ಗೊಂದಲ ಮಾಡಬೇಡಿ ಅಂತ ಹೇಳಿದಾಗ ಖಂಡಿಗೆಯವರು ಕೂಡ ನಾನು ಅವರನ್ನು ತುಂಬ ಸಲ ಅವರನ್ನು ಮಾತುಕತೆ ಮಾಡಿದ್ದೇನೆ. ಅವರು ಕೂಡ ಒಬ್ಬ ಸಹೃದಯಿ ಮತ್ತು ಸಹಕಾರ ಕೊಡುವಂಥ ತುಂಬ ಹೃದಯ ಶ್ರೀಮಂತಿಕೆ ಉಳ್ಳಂಥ ಒಬ್ಬ ವ್ಯಕ್ತಿಯು. ಇವರು ಕೂಡ ಕ್ಯಾಂಪ್ಕೋ ಸಂಸ್ಥೆ ಉಪಾಧ್ಯಕ್ಷರಾಗಿ ನಮಗೆಲ್ಲ ಚಿರಪರಿಚಿತರು ಮಾತ್ರವಲ್ಲ, ನಾನೊಬ್ಬ ಅಡಿಕೆ ಕೃಷಿಕನಾಗಿ ತುಂಬ ಸಂತೋಷದಿಂದ ಹೇಳುವುದೆಂದರೆ ಈ ಸಲ ಅಡಿಕೆ ಕಡಿಮೆ ನಮಗೆ, ಆದರೂ ಕೂಡ ಅಡಿಕೆಗೆ ಒಂದು ಬೆಲೆ ಬಂದಿರುವುದಾದರೆ ಅದು ಕ್ಯಾಂಪ್ಕೆ ಸಂಸ್ಥೆಯಿಂದ ಎಂದು ನಾನು ಎದೆಯುಬ್ಬಿಸಿ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ಯಾಕೆಂದರೆ ಒಂದು ಕಾಲದಲ್ಲಿ ಅಡಿಕೆಯ ಬೆಲೆಗಾರನ್ನು ಕೇಳುವ ಸ್ಥಿತಿ ಇಲ್ಲದಿರುವಾಗ ಕ್ಯಾಂಪ್ಕೋ ಆಡಳಿತಕ್ಕೆ ಬಂದ ಮೇಲೆ ರೈತರಿಗೆ ಒಂದು ನಿರ್ಭತೆಯಿಂದ ಬದುಕುವುದಕ್ಕೆ ಕ್ಯಾಂಪ್ಕೋ ಸಂಸ್ಥೆ ವ್ಯವಸ್ಥೆ ಮಾಡಿದೆ. ಈ ದೃಷ್ಟಿಯಿಂದ ಎಲ್ಲ ರೈತರು ಕ್ಯಾಂಪ್ಗೆ ಧನ್ಯವಾದ ಕೊಡಬೇಕು ಮಾತ್ರವಲ್ಲ, ಎಲ್ಲ ಕೃಷಿಕರು ಅಡಿಕೆಯನ್ನು ಎಲ್ಲಿ ಕ್ಯಾಂಪ್ಕೋ ಇದೆ ಅದಕ್ಕೆ ಕೊಡಬೇಕು. ಯಾಕೆಂದರೆ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುತ್ತಾರೆ, ಮತ್ತು ಯಾರು ಟ್ಯಾಕ್ಸ್ ಕಟ್ಟದೆ ಅಡಿಕೆ ವ್ಯಾಪಾರ ಮಾಡೋರು. ಅಂತಹ ಸಂಸ್ಥೆ ಇದ್ದರೆ ಅದು ಕ್ಯಾಂಪ್ಕೋ. ಅದಕ್ಕೆಲ್ಲರೂ ಅಡಿಕೆ ಹಾಕಬೇಕು, ಅದನ್ನು ಗಟ್ಟಿ ಮಾಡಬೇಕು, ಇಡೀ ಸಮಾಜಕ್ಕೆಂದು ಶಕ್ತಿ ಅದು. ಅಂತಹ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶಂಕರನಾರಾಯಣ ಕೊಡಿಗೆ ಬಂದಿದ್ದಾರೆ ಖಂಡಿಗೆಯವರು. ಅವರಿಗೆ ಈ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಿದ್ದೇನೆ. ಕ್ಯಾಂಪ್ಕೋದ ಉಪಾಧ್ಯಕ್ಷರು ಶ್ರೀ ಶಂಕರನಾರಾಯಣ ಆಡಿಗ ಅವರಿಗೆ ಮಾಧವ ತಟ್ಟಾಜೆಯವರು ಶಾಲು ಹಾಕಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸುತ್ತೇನೆ. ನಮ್ಮ ದೇಶದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀ ಶಂಕರನಾರಾಯಣ ಆಡಿಗರು. ಹಾಗೆ ಮತ್ತೋರ್ವರು ಕೊಡುಗೈ ದಾನಿಯು, ನಮ್ಮೆಲ್ಲರ ಹಿತಚಿಂತಕರು, ಡಾಕ್ಟರ್ ಉದಯ ಚಂದ್ರ ಡಿ ಸುವರ್ಣರು, ಸದಸ್ಯರು, ರಾಷ್ಟ್ರೀಯ ಕಾರ್ಮಿಕ ಆಯೋಗ, ಶಿಕ್ಷಣ ಮತ್ತು ಅಭಿವೃದ್ಧಿ, ಭಾರತ ಸರ್ಕಾರ, ಇನ್ನು ಅನೇಕ ಸಂಸ್ಥೆಗಳಲ್ಲಿ ಹೊಣೆಗಾರಿಕೆಯನ್ನು ಹೊತ್ತು ಸದ್ದುಗದ್ದಲವಿಲ್ಲದೆ ಮೌನವಾಗಿ ನಮ್ಮ ಮಂಗಳೂರು ಪೇಟೆಯಲ್ಲಿದ್ದು ಶಿವಮೊಗ್ಗ, ಮುಂಬೈ, ಬೇರೆ ಬೇರೆ ಪ್ರಾಂತಗಳಲ್ಲಿ ಇವರು ಫ್ಯಾಕ್ಟ್ರಿಯನ್ನು ಮಾಡುವುದರ ಮೂಲಕ ಸಾವಿರಾರು ಮಂದಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಅಂತಹ ಕೊಡುಗೈ ದಾನಿ ನಮಗೂ ಕೂಡ ನಮ್ಮ ಈ ನಿವೇಶನ ಖರೀದಿಗಾಗಿ ಈಗಾಗಲೇ 5 ಸೆಂಟ್ಸ್ ಸ್ಥಳದ ಆ ಚೆಕ್ಕನ್ನು ಕೂಡ ಕೊಟ್ಟಿರುತ್ತಾರೆ. ಇನ್ನು ಮುಂದೆಯೂ ನಮಗೆ ಒಳ್ಳೆಯ ಭರವಸೆಯನ್ನು ಕೊಡುವಂಥ ವ್ಯಕ್ತಿ ಇವರು. ಆದ್ದರಿಂದ ಇವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ಮಧುಸೂದನ್ ಕಜೆ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಶ್ರೀ ಸುವರ್ಣರು ಫೆಡರೇಷನ್ ಆಫ್ ಅಸೋಸಿಯೇಷನ್ ಆಫ್ ಸ್ಮಾಲ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ ರಾಷ್ಟ್ರ ಮಟ್ಟದ ಸಂಘಟನೆಯ ಅಧ್ಯಕ್ಷರವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಹಾಗೆ ಇಂದಿನ ಈ ಸಮಾರಂಭದ ಮುಖ್ಯ ಬೌದ್ಧಿಕನ್ನು ನೆರವೇರಿಸಲಿರುವವರು ಶ್ರೀ ಕೃಷ್ಣ ಪ್ರಸಾದ್ ಕಾಯರಕಟ್ಟೆ, ಪ್ರಾಂಶುಪಾಲರು, ಶ್ರೀರಾಮ ಪದವಿ ಕಾಲೇಜು ಕಲ್ಲಡ್ಕ ಹಾಗೂ ಭಾರತೀಯ ಪ್ರಾಂತದ ಪ್ರಮುಖರಾಗಿ ಈ ನಮ್ಮ ನಾಡಿನಲ್ಲಿ ಓಡಾಟ ಮಾಡುತ್ತಿದ್ದಾರೆ. ಅಂತಹ ಆತ್ಮೀಯರು, ಸಂಘದ ಸ್ವಯಂ ಸೇವಕರು ಹೌದು. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ಸದಾಶಿವ ಆಚಾರ್ಯ, ಯಕ್ಷಗಾನದ ಪ್ರಮುಖರು, ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೆಯೇ ಇನ್ನೋರ್ವ ನಮ್ಮ ಆತ್ಮೀಯರು, ಇಂದಿನ ಅತಿಥಿಯಾಗಿ ಇದ್ದಂಥವರು KT ಸುವರ್ಣರು, ನಮ್ಮೆಲ್ಲರ ಹಿರಿಯರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿದ್ದಾರೆ. ನಮ್ಮ ಈ ಶಿಶು ಮಂದಿರದ ಒಬ್ಬ ಪೋಷಕರಾಗಿ 32 ವರ್ಷಗಳಿಂದ ತಮ್ಮ ಬೆನ್ನು ಬಿಡದೆ ಈ ಶಿಶು ಮಂದಿರ ನಡೆಸುವುದಕ್ಕೆ ಒಂದು ಬೆನ್ನೆಲುಬಾಗಿ ಇದ್ದಂಥ ದೊಡ್ಡ ಶಕ್ತಿಯವರು. ಇದೀಗ ಈ ಪರಿಸರದ 1 ಎಕರೆ ಸ್ಥಳವನ್ನು ತೆಗೆಯುವುದಕ್ಕೋಸ್ಕರ ಒಂದು ಉಳ್ಳಾಲ ಭಾಗದಲ್ಲಿ ಒಂದು ತಂಡ ಮಾಡಿದ್ದೇವೆ. ಆ ತಂಡದ ಪ್ರಮುಖರಾಗಿ ನಮ್ಮನ್ನು
ಎಡೆಬಿಡದೆ ಸಂಪರ್ಕ ಮಾಡುತ್ತಾ ಆ ಜಾಗವನ್ನು ತೆಗೆದು ಏನಾದರೂ ನಾವು ಸಾಧನೆ ಮಾಡಬೇಕೆಂಬಂಥ ಛಲದಿಂದ ಮುಂದುವರೆದು ನಮಗೊಂದು ನಿಮಿಷವೂ ಕೂಡ ನಮ್ಮನ್ನು ಸುಮ್ಮನಿರಕ್ಕೆ ಬಿಡದಂಥ ವ್ಯಕ್ತಿ ನಮ್ಮ ಹಿರಿಯರಾದಂಥ KT ಸುವರ್ಣರು. ಮೊನ್ನೆ ಅವರು ಬರಬೇಕಿತ್ತು, ಒಂದು ಅಭಿನಂದನೆ ಮಾಡಲಿಕ್ಕಿತ್ತು. ಆದರೆ ಅವರಿಗೆ ಕಾರ್ಯಬಾಹುಲ್ಯದ ಒತ್ತಡದಿಂದ ಬೆಂಗಳೂರಿಗೆ ಹೋಗಲಿ ಇರುವುದರಿಂದ ಅವರು ಆ ದಿನ ಬರಲಿಕ್ಕಾಗಲಿಲ್ಲ. ಇವರು ಅತಿಥಿಯೂ ಹೌದು, ಅವರು ಒಬ್ಬ ಅಭಿನಂದನಾಕಾರರೂ ಹೌದು. ಅಂತಹ ನಮ್ಮ ಹಿರಿಯರನ್ನು ನಮ್ಮೆಲ್ಲರ ಪರವಾಗಿ ಸಂತೋಷದಿಂದ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ವಿಜಯ ಕಜೆ ಇವರು ಶಾಲುವಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಮತ್ತೋರ್ವರು ಅತಿಥಿಯಾಗಲಿದ್ದವರು ಶ್ರೀ ಚಿತ್ತರಂಜನ್ ಬೋಲಾರ್, ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ರಿಜಿಸ್ಟರ್ಡ್ ಮಂಗಳೂರು. ಈ ಸಂಸ್ಥೆ ಅನೇಕ ಉಪಶಾಖೆಗಳನ್ನು ನಿರ್ಮಿಸಿ ಅನೇಕ ಜನರಿಗೆ ಉದ್ಯೋಗವನ್ನು ನೀಡಿದೆ. ಅಂತಹ ಅಧ್ಯಕ್ಷರಾಗಿ ನೇತಾರರಾಗಿ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಏನು ಸದ್ದುಗದ್ದಲವಿಲ್ಲದೆ ತನ್ನಷ್ಟಕ್ಕೆ ತಾನೇ ಸಮಾಜಕ್ಕೋಸ್ಕರ ತನ್ನ ಇಡೀ ಸಮಯವನ್ನು ಒಂದು ಆತ್ಮಶಕ್ತಿಯ ಒಂದು ಸಂಘಟನೆಯಿಂದ ಇಡೀ ಸಮಾಜವನ್ನು ಒಡ್ಡುಗೂಡಿಸಿ ಎಲ್ಲರಿಗೆ ಉದ್ಯೋಗವನ್ನು ಒದಗಿಸಿ ಅದರಲ್ಲಿ ಬೇಕಾದಂಥ ವ್ಯವಸ್ಥೆ ಬ್ಯಾಂಕಿನಲ್ಲಿ ಇರುವುದರಿಂದ ಅವರ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬಂಥ ನೆಲೆಯಿಂದ ದುಡಿಯುತ್ತಿರುವಂಥ ನಮ್ಮ ಆತ್ಮೀಯರನ್ನು ನಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಿದ್ದೇನೆ. ಕಳೆದ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಲಾರ್ ಅವರಿಗೆ ವಿನಯ ಕಜೆಯವರು ಶಾಲು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ಅತಿಥಿ ನಿತಿನ್ ಕುಮಾರ್, ಕಿರಿಯ ಅಭಿಯಂತರು ಮೆಸ್ಕಾಂ ಬಂಟ್ವಾಳ. ಇವರು ಬಹಳ ದೂರದವರು, ಕಕ್ಕೆ ಪದವಿಗೆ ಹತ್ತಿರ ಇವರ ಮನೆ ಮಡಂತ್ಯಾರಲ್ಲಿ. ಇವರು ನನ್ನ ಸಂಬಂಧಿಕರು. ಇವರು ಸಮಾಜ ಸೇವೆಯಲ್ಲಿ ತುಂಬ ಆಸಕ್ತರು. ಇವರಿಗೆ ನನ್ನ ಸೊಸೆಯನ್ನೇ ಮದುವೆ ಮಾಡಿಕೊಟ್ಟ ಮೇಲೆ ಇವನಿಗೆ ತುಂಬ ಆತ್ಮೀಯರು. ನಮ್ಮ ಸಂಸ್ಥೆಗೆ ಅವರೊಬ್ಬ ಕೊಡುಗೈ ದಾನಿಯಾಗಿ ನಮ್ಮನ್ನು ಸದಾಕಾಲ ಪೋಷಿಸುತ್ತಿರುವಂಥ ತರುಣ ಒಬ್ಬ. ಇವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಸಂತೋಷದ ಒಪ್ಪಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಶ್ರೀಯುತರಿಗೆ ನಿತೇಶ್ ಶೆಟ್ಟಿ ಕಿನ್ಯಗುತ್ತಿ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಅತಿಥಿ ಶ್ರೀ ಯೋಗೇಶ್ ಅತ್ತಾವರ, ಮಾಲಕರು ಶ್ರೀ ಭವಾನಿ ಸ್ಯಾನಿಟರ್ ಮಂಗಳೂರು. ಇವರಿಗೆ ಕೂಡ ನಾವು ಹೋಗುವಾಗ ಇಲ್ಲಿ ತೊಕ್ಕೋಟಿನ ಸಮೀಪ ಒಂದು ಅವರ ವರ್ಕ್ಶಾಪ್ ಒಂದು ಅಂಗಡಿ ಇದೆ. ಕೇವಲ ಅದು ಮಾತ್ರವಲ್ಲ, ಬೋಲಾರದ ಮಾರಿಗುಡಿ ಮಂಗಳಾದೇವಿ ಹತ್ತಿರ ಕೂಡ ಅವರಿಗೆ ದೊಡ್ಡದೊಂದು ಶಾಪ್ ಇದೆ. ಅವರು ನೋಡುವಾಗ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಆದರೂ ಕೂಡ ದೊಡ್ಡ ಉದ್ಯಮಿಯಾಗಿ ನೂರಾರು ಜನರನ್ನು ದುಡಿಸುತ್ತಿದ್ದಾರೆ. ಒಬ್ಬ ಸಾತ್ವಿಕ ಮನುಷ್ಯನಾಗಿ ಸಮಾಜದಲ್ಲಿ ಕೊಡುಗೈ ದಾನಿಗಳಾಗಿ ನಮ್ಮೆಲ್ಲರ ಚಿರಪರಿಚಿತರಾಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತರಿಗೆ ಅಶ್ವಿನಿ ಕನಕಮುಗೇರು ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಅತಿಥಿ ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್, ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯಿತಿ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಸಾರ್ವಜನಿಕ ಸೇವೆಯನ್ನು ತೊಡಗಿಸಿಕೊಂಡಂಥ ಶ್ರೀಮತಿ ಜಯಶ್ರೀ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಸಹೋದರಿ ಜಯಶ್ರೀ ಪ್ರಫುಲ್ಲದಾಸ್ ಇವರಿಗೆ ಸೌಮ್ಯ ಹರೀಶ್ ಆಚಾರ್ಯ ಇವರು ಶಾಲುವಿನ ಗೌರವವನ್ನು ಅರ್ಪಿಸಬೇಕೆಂಬುದಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನು ಇಬ್ಬರು ಅತಿಥಿಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಈಗಾಗಲೇ ಒಬ್ಬರು ಬರುತ್ತಿದ್ದಾರೆ, ಪ್ರವೀಣ್ ಕುಡಿಯಾಲ್ ಬೈಲ್ ಹಾಗೂ ಹರಿಶ್ಚಂದ್ರ ಶೆಟ್ಟಿ ಕೌಡೂರು. ಅವರ ನಿರೀಕ್ಷೆಯಲ್ಲಿ ಇದ್ದು ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಲೇ ಬಂದು ನೆರೆದಂಥ ನಮ್ಮ ಎಲ್ಲ ಬಂಧುಗಳಿಗೂ, ತಾಯಂದಿರಿಗೂ, ಮಕ್ಕಳಿಗೂ, ನಮ್ಮ ಸಂಘಟನೆಯ ಎಲ್ಲ ಪರಿವಾರದ ಪ್ರಮುಖರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಈ ಶಿಶು ಮಂದಿರ ಕಳೆದ 32 ವರ್ಷಗಳಿಂದ ಈ ಪರಿಸರದಲ್ಲಿ ಅನೇಕ ಸೇವಾ ಚಟುವಟಿಕೆಯ ಮೂಲಕ ಜನಮಾನಸದಲ್ಲಿ ಇಡೀ ನಮ್ಮ ಉಳ್ಳಾಲ ತಾಲೂಕಿನ ಗ್ರಾಮಗಳಲ್ಲಿ ಮನೆ ಮಾತಾಗಿದೆ. ಕೇವಲ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಕೊಡುವ ಶಿಕ್ಷಣ ಮಾತ್ರವಲ್ಲ, ಇಲ್ಲಿ ಬಾಲಗೋಕುಲ, ಮಾತೃಮಂಡಲಿ, ಕಿಶೋರ ಭಾರತಿ, ಬೇರೆ ಬೇರೆ ಚಟುವಟಿಕೆ. ಬಹಳ ಅತ್ಯಂತ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಅಂದರೆ ನವದಂಪತಿ ಕಾರ್ಯಕ್ರಮ. ಮದುವೆಯಾದ ತಕ್ಷಣ ಅವರಿಗೊಂದು ಶಿಕ್ಷಣದ ವ್ಯವಸ್ಥೆ ಇದ್ದರೆ ಅದು ನವದಂಪತಿ. ಅದು ಕಲ್ಲಡ್ಕದ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ನಡೆಯುವಂಥ ಆ ನವದಂಪತಿಯ ಪ್ರೇರಣೆಯನ್ನು ಪಡೆದಂಥ ನಾವು ಕೂಡ ಇಲ್ಲಿ ಶುರು ಮಾಡಿದಾಗ ಕೇವಲ 5-6 ದಂಪತಿಗಳಿದ್ದರು. ಈಗ 100ಕ್ಕೆ
100ರವರೆಗೆ ದಂಪತಿಗಳು ಎಲ್ಲ ಜನರ ಸಹಕಾರದಿಂದ ಬರುತ್ತಾರೆ. ಬರುವಾಗ ಬಹಳ ಕಷ್ಟದಿಂದ ಬಂದರು, ಹೋಗುವಾಗ ನಗುನಗುತ್ತಾ ಹೋಗುತ್ತೆ. ಅಂತಹ ಒಂದು ವ್ಯವಸ್ಥಿತವಾದಂಥ ನವದಂಪತಿ ಶಿಕ್ಷಣದಿಂದ ಒಮ್ಮೆ ಬಂದವರು ಜೀವಮಾನ ನಮ್ಮನ್ನು ಎಲ್ಲಿ ಕಂಡು ಮಾತಾಡುವಂಥ ಸ್ಥಿತಿ ನಿರ್ಮಾಣ ಆಗುವುದೆಂದರೆ ಆ ನವದಂಪತಿ ಕಾರ್ಯಕ್ರಮದಲ್ಲಿ ಸಿಗುವಂಥ ಶಿಕ್ಷಣ ಮತ್ತು ಸಂಸ್ಕಾರದ ವ್ಯವಸ್ಥೆ. ಇನ್ನು ಅನೇಕ ಚಟುವಟಿಕೆ, ಅದು ಬೇಸಿಗೆ ಶಿಬಿರ ಆಗ್ಬಾರ್ದು, ವರಮಹಾಲಕ್ಷ್ಮಿ ವೃತಾಚರಣೆ ಆಗುವುದು, ಹತ್ತು ಹಲವು ಕಾರ್ಯಕ್ರಮದಲ್ಲಿ ನಾವು ಚಿರಪರಿಚಿತರಾಗಿದ್ದೇವೆ. ಈ ಶಿಶು ಮಂದಿರ ಎಲ್ಲರಿಗೆ ಈಗ ತಾನೇ ಬೇಕು, ಇಂತಹ ಶಿಕ್ಷಣ ನಮ್ಮ ಮಕ್ಕಳಿಗೂ ಬೇಕು ಅಂತ ನಮಗೆ ಬೇರೆ ಬೇರೆ ಕಡೆಯಿಂದ ನಮ್ಮ ಮಕ್ಕಳನ್ನು ಸೇರಿಸಿದ ದೂರವಾಣಿ ಕರೆ ಮತ್ತು ನಮ್ಮನ್ನು ಕಂಡು ಪ್ರತ್ಯಕ್ಷವಾಗಿ ಮಾತಾಡಿಸುವಂಥ ಸಂಖ್ಯೆ ಇತ್ತೀಚೆಗೆ ಬಹಳ ಹೆಚ್ಚಾಗುತ್ತಿದೆ. ಎಂದರೆ ಈ ಶಿಕ್ಷಣ ಎಲ್ಲರಿಗೂ ಬೇಕು ಅಂತಾಗಿದೆ. ಯಾಕೆಂದರೆ ಈ ಮೆಕಾಲೆ ಶಿಕ್ಷಣದ ಒಂದು ಪರಿಣಾಮದಿಂದ ನಮ್ಮಲ್ಲಿ ರಾಷ್ಟ್ರೀಯತೆಯ ಶಿಕ್ಷಣ ಇಲ್ಲ, ರಾಷ್ಟ್ರದ್ರೋಹಿಗಳಾಗುವಂಥ ಪರಿಸ್ಥಿತಿ ಇರುವಾಗ ನಮ್ಮ ಮಕ್ಕಳು ರಾಷ್ಟ್ರೀಯತೆಯ ಶಿಕ್ಷಣವನ್ನು ಪಡೆದು ಸಂಸ್ಕಾರಯುತ ಶಿಕ್ಷಣದೊಂದಿಗೆ ನಮ್ಮ ಮನೆ, ನಮ್ಮ ಗೂರು, ನಮ್ಮ ದೇಶಕ್ಕೆ ಗೌರವ ತರುವಂಥ ಮಕ್ಕಳು ನಿರ್ಮಾಣ ಆಗಬೇಕೆಂಬಂಥ ದೃಷ್ಟಿಯಿಂದ ಈ ಶಿಶು ಮಂದಿರ ನಮ್ಮ ಹಿರಿಯರು ಪ್ರಾರಂಭ ಮಾಡಿದ್ದಾರೆ. ಕಳೆದ 36 ವರ್ಷಗಳಿಂದ ನಮಗೆ ಇರುವಂಥ ಏನೇ ಕಷ್ಟ ನಷ್ಟ ಇದ್ದರೂ ಅದನ್ನೆಲ್ಲವನ್ನು ಬದಿಗೊತ್ತಿ ನಿರಂತರವಾಗಿ ಮುಂದುವರಿಯುತ್ತಿದ್ದೇವೆ. ಮುಂದಿನ ಯೋಜನೆಯಾದಂಥ ಈ ಪರಿಸರದಲ್ಲಿರುವಂಥ 1 ಎಕರೆ ಸ್ಥಳವನ್ನು ಖರೀದಿಸಿ ನಮ್ಮ ಹಿರಿಯರ ಸುವರ್ಣರು ಈಗಾಗಲೇ ಹೇಳಿದ್ದಾರೆ, ಅವರ ಮನಸ್ಸಿನಲ್ಲಿ ಅನೇಕ ಅಪೇಕ್ಷೆಗಳಿದೆ. ಆ ಅಪೇಕ್ಷೆಗೆ ತಕ್ಕಂತೆ ಇಲ್ಲಿ ಸ್ಥಳವನ್ನು ತೆಗೆದಾಕ್ಷಣ ಆ ಮಕ್ಕಳಿಗೆ ಬೇಕಾದಂಥ ಅಷ್ಟಭುಜದ ಒಂದು ಮಂದಿರ ಆಗಬೇಕು, ಶಿಶು ಮಂದಿರಕ್ಕೆ ಬೇಕಾಗಿ. ಮತ್ತು ಬೇರೆ ಬೇರೆ ಚಟುವಟಿಕೆ ಮಾಡ್ಕೊಳ್ಳಿ, ಕಟ್ಟಡದ ವ್ಯವಸ್ಥೆ, ಭೋಜನ ಶಾಲೆ, ಆಟದ ಮೈದಾನ, ನೀರಿನ ಕೊಲ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮದ ಮೂಲಕ ಈ ಕೇಂದ್ರವನ್ನು ಒಳ್ಳೆಯ ಒಂದು ಶಕ್ತಿಯುತವಾದ ಕೇಂದ್ರ ಮಾಡಬೇಕೆಂಬಂಥ ಅಪೇಕ್ಷೆ ನಮ್ಮದು. ಅದು ಮಾತ್ರವಲ್ಲ, ಇಂದಿನ ಬೌದ್ಧಿಕಲ್ಲಿ ಕೂಡ ನಮಗೆ ಮೊನ್ನೆ ಶಿಶು ಶಿಕ್ಷಣದ ಬೈಠಕಲ್ಲಿ ಹೇಳಿದ ಪ್ರಕಾರ 10 ವಿಷಯಗಳನ್ನು ಇನ್ನು ಮುಂದೆ ಸೇರಿಸಿ ಮತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ನಮಗೆ ದಂಪತಿಗಳಿಗೆ ಶಿಕ್ಷಣ ಏನೆಂದರೆ ಆ ದಂಪತಿಗಳು ಮದುವೆಯಾದ ತಕ್ಷಣ ಅವರ ಹೆಸರು ನೋಂದಣಿ ಮಾಡಬೇಕು. ಅವರಿಗೆ ಒಂದು ಯೋಗ್ಯ ಆಯುರ್ವೇದ ವೈದ್ಯರಿಂದ ಶಿಕ್ಷಣ ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪುತ್ರ ಸಂತಾನವನ್ನು ಪಡೆಯಬೇಕಾದರೆ ಆ ಶಿಕ್ಷಣದ ಮೂಲಕ ಅವರು ಅಭ್ಯಾಸ ಮಾಡಬೇಕು. ಆ ಮೂಲಕ ಈಗಾಗಲೇ ಗುಜರಾತ್ನಲ್ಲಿ ಸಾವಿರಾರು ಮಕ್ಕಳ ಜನನ ಆಗಿದೆ. ಈ ಪ್ರದೇಶದಲ್ಲಿ ಕೂಡ ಇಲ್ಲಿ ಯಾರಾದರೂ ಹೊಸತಾಗಿ ಮದುವೆಯಾದ ದಂಪತಿಗಳಿದ್ದರೆ ನಿಮಗೆ ಯೋಗ್ಯ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಇನ್ನು ಮುಂದಕ್ಕೆ ಮಾಡಲಾಗುವುದು. ನಮ್ಮಲ್ಲಿ ಕೂಡ ವಿವೇಕಾನಂದರು, ನಾರಾಯಣ ಗುರುಗಳು, ಶಂಕರಾಚಾರ್ಯರು, ಶಾರದಾ ದೇವಿಯಂಥ ಪುತ್ರ ಸಂತಾನವು ಈ ಭಾರತದಲ್ಲಿ ಹುಟ್ಟಿ ಈ ಭಾರತವನ್ನು ಉಳಿಸುವಂಥ ಆ ದಿನಗಳು ಬಹಳ ಹತ್ತಿರ ಇದೆ, ಅದು ಹತ್ತಿರ ಬರುತ್ತದೆ ಎಂಬ ನಂಬಿಕೆ ಮತ್ತು ವಿಶ್ವಾಸದಿಂದ ಶಿಶು ಮಂದಿರದ ಎಲ್ಲ ಯೋಜನೆಗಳಿಗೆ ತಾವೆಲ್ಲರೂ ಸಹಕಾರ ಮತ್ತು ಸಹಾಯವನ್ನು ಕೊಡುತ್ತಾ ನಮ್ಮ ತಪ್ಪಿದ್ದಲ್ಲಿ ನಮ್ಮನ್ನು ತಿದ್ದಿ ಒಳ್ಳೆಯ ರೀತಿಯ ಮಾರ್ಗದರ್ಶನ ತಾವು ಮಾಡುವಿರೆಂಬಂಥ ಭರವಸೆಯೊಂದಿಗೆ ನನ್ನ ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ವಾರ್ಷಿಕ ವರದಿ 2020-21. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಅಭ್ಯಾಗತರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ ಊರ ಪರವೂರ ಬಂಧು ಭಗಿನಿಯರೇ, ಶ್ರದ್ಧೆಯ ಮಾತೆಯರೇ, ಪುಟಾಣಿ ಮಕ್ಕಳೇ, ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಮನಸಾರೆ ಸ್ಮರಿಸುತ್ತಾ 2020-21ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಶಿಶು ಮಂದಿರದ ಪರಿಚಯ ಹಾಗೂ ನಡೆದು ಬಂದ ದಾರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದರ ಪರಿವಾರ ಸಂಘಟನೆ ಹಿಂದೂ ಸೇವಾ ಪ್ರತಿಷ್ಠಾನ ಬೆಂಗಳೂರು, ಇದರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಜನ್ಮ ಶತಾಬ್ದಿ ನಿಮಿತ್ತ ಸೇವಾ ಚಟುವಟಿಕೆಗಳನ್ನು ನಡೆಸಲು ಕಿನ್ಯ ಗ್ರಾಮದಲ್ಲಿ ಶಿಶು ಮಂದಿರವು ಪ್ರಾರಂಭವಾಯಿತು. ಸಂಘದ ಅಂದಿನ ಉಳ್ಳಾಲ ಕಾರ್ಯವಾಹರಾಗಿದ್ದ ಅಶೋಕ ಬಾಡಿ ಉಚ್ಚಿಲ ಇವರ ನೇತೃತ್ವದಲ್ಲಿ ಊರಿನ ಹಿರಿಯರಾದ ದಿವಂಗತ ಎಂ ಸುಂದರಗಟ್ಟಿ, ದಿವಂಗತ ರಾಮದಾಸ್ ಭಟ್, ದಿವಂಗತ ಮಾಬಲಾಳ್ವ ಸಾಂತೆಗುತ್ತು, ದಿವಂಗತ ವಿ ಸತ್ಯವತಿ ಮಾರ್ಲಾ ಹಾಗೂ ಕಾರ್ಯಕರ್ತರಾದ ನಾರಾಯಣ ಕಜೆ, ಮೋಹನ್ದಾಸ್ ಜಿ ಶೆಟ್ಟಿ, ಕೆ ವಾಸು ಮಿತ್ತಡ ಹಾಗೂ ಉತ್ಸಾಹಿ ತರುಣರ ಸಹಕಾರದಿಂದ 1989ನೇ ಜುಲೈ 4ರಂದು ಶಿಶು ಮಂದಿರವು ವಿದ್ಯುಕ್ತವಾಗಿ ಪ್ರಾರಂಭವಾಯಿತು. 1993ರಲ್ಲಿ ಊರಿನ ದಾನಿಗಳ ಸಹಕಾರದಿಂದ 10 ಸೆನ್ಸ್ ಸ್ಥಳವನ್ನು ಖರೀದಿಸಿ ದಿವಂಗತ ರಮೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಸ್ವಂತ ಕಟ್ಟಡವನ್ನು ರಚಿಸಿ 13/1/1994ರಂದು ಪೇಜಾವರ ಶ್ರೀ 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 ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರಿಂದ ಉದ್ಘಾಟನೆ ಹೊಂದಿತು. ಶಿಶು ಮಂದಿರದ ದಶಮಾನೋತ್ಸವದ ನೆನಪಿಗಾಗಿ ತಾಯಿ ಭಗವತಿ ದೇವಿಯ ಸ್ಮರಣಾರ್ಥ ಶ್ರೀ ಸುರೇಶ್ ಕುಮಾರ್ ಜೈನ್ ಇವರ ಸಹಾಯದಿಂದ ಮೇಲಂತಸ್ತು ರಚನೆಯಾಗಿ ಕೊಲ್ಯ ಸ್ವಾಮೀಜಿಗಳಿಂದ ಉದ್ಘಾಟನೆ ಹೊಂದಿತು. 2014ರಲ್ಲಿ ಶಿಶು ಮಂದಿರದ ರಜತ ಮಹೋತ್ಸವವನ್ನು 2 ದಿನಗಳ ಕಾರ್ಯಕ್ರಮದ ಮೂಲಕ ಆಚರಿಸಲಾಯಿತು. ಶಿಶು ಮಂದಿರವು ಅನೇಕ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದು ಇದೀಗ 32ನೇ ವಾರ್ಷಿಕೋತ್ಸವದ
ಸಂದರ್ಭದಲ್ಲಿ ಇದೆ. ನಮ್ಮ ಶಿಶು ಮಂದಿರದಲ್ಲಿ 3 ರಿಂದ 6 ವರ್ಷದವರೆಗಿನ ಮಕ್ಕಳಿಗೆ ಶಿಶು ಶಿಕ್ಷಣದ ಆಧಾರಿತ ಪಠ್ಯಕ್ರಮದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣವನ್ನು ಸೇವಾ ವೃತ್ತಿಯ ಮೂಲಕ ನೀಡುತ್ತಿದ್ದೇವೆ. ಜೊತೆಗೆ ಪ್ರಾಥಮಿಕ ಪ್ರೌಢಶಾಲಾ ಮಕ್ಕಳಿಗೆ ಬಾಲಗೋಕುಲಗಳ ಮೂಲಕ ಶಿಕ್ಷಣ ನೀಡುತ್ತೇವೆ ಮತ್ತು ಮಾತೃಮಂಡಳಿ ಸ್ವಸಹಾಯ ಮೊದಲಾದವುಗಳನ್ನು ನಡೆಸಲಾಗುತ್ತಿದೆ. ಶಿಶು ಮಂದಿರದ ಪ್ರೇರಣೆಯಿಂದ ಊರಿನ ಕೆಲವು ಸಂಘ ಸಂಸ್ಥೆಗಳು ಚಟುವಟಿಕೆ ಕಾರ್ಯಕ್ರಮವನ್ನು ನಡೆಸುತ್ತವೆ, ಅಲ್ಲದೆ ನಮ್ಮೊಂದಿಗೆ ಸಹಕರಿಸುತ್ತವೆ. ಈ ವರ್ಷ ಕೊರೋನಾ ಮಹಾಮಾರಿ ಬಂದ ಕಾರಣ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಶಾಲಾ ಹಾಜರಾತಿ ಇರಲಿಲ್ಲ. ಶಿಶು ಮಕ್ಕಳನ್ನು ಹೊರತುಪಡಿಸಿ ಇತರ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಕಳೆದ 1 ವರ್ಷಗಳಿಂದ ಸೇವಾ ವೃತ್ತಿಯಾಗಿ ಮಾತೃಮಂಡಳಿ ಸದಸ್ಯರಾದ ಶ್ರೀಮತಿ ಶೋಭಾ ಕಜೆ ಹಾಗೂ ಶ್ರೀಮತಿ ರಾಜೇಶ್ವರಿ ಪಿಲಿಕೂರು ಸೇವೆ ಸಲ್ಲಿಸುತ್ತಿದ್ದರು. ಇತ್ತೀಚೆಗೆ ಶ್ರೀಮತಿ ಶರ್ಮಿಳಾರವರು ಹೊಸದಾಗಿ ಮಾತಾಜಿಯಾಗಿ ಸೇರ್ಪಡೆಯಾಗಿದ್ದಾರೆ. ಕಾರ್ಯಕ್ರಮಗಳು: ತಾರೀಖು 18/1/2020 ಶನಿವಾರ ಕಳೆದ ವರ್ಷದ ವಾರ್ಷಿಕೋತ್ಸವ ಜರುಗಿತ್ತು. ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ ಇದರ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ ಅಧ್ಯಕ್ಷತೆ ವಹಿಸಿದ್ದರು. ಶುಭಾಶಂಸನೆಯನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು ಶ್ರೀ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರು ನೆರವೇರಿಸಿದರು. ಮುಖ್ಯ ಭಾಷಣವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ವಿಭಾಗ ಚಾಲಕರಾದ ಶ್ರೀ ಗೋಪಾಲ್ ಚೆಟ್ಟಿಯರ್ ನಡೆಸಿದರು. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ರವಿಶಂಕರ್ ರಾವ್, ಪ್ರಾಂಶುಪಾಲರು, ವಿಶ್ವವಿದ್ಯಾನಿಲಯ ಪ್ರಥಮ ದರ್ಜೆ ಕಾಲೇಜು, ಮಂಗಳ ಗಂಗೋತ್ರಿ ಕೊಣಾಜೆ; ಡಾಕ್ಟರ್ ಅನಿತಾ ರಾವ್, ನಿರ್ದೇಶಕರು, ಮಹಿಳಾ ಅಧ್ಯಯನ ಕೇಂದ್ರ, ಮಂಗಳೂರು ವಿಶ್ವವಿದ್ಯಾನಿಲಯ; ಶ್ರೀ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ, ಕಾರ್ಪೊರೇಷನ್ ಬ್ಯಾಂಕ್ ಅಧಿಕಾರಿಗಳ ಸಂಘ, ಮಂಗಳೂರು; ಶ್ರೀ ಚೇತನ್ ಕುಮಾರ್ ಬಿ, ಇಂಡಸ್ಟ್ರಿಯಲ್ ಮೆಟೀರಿಯಲ್ ಸಪ್ಲೈಯರ್, ಬೆಂಗಳೂರು; ಶ್ರೀ ಜಗದೀಶ್ ರೆಡ್ಡಿ, ಮಾಲಕರು, ಮಲ್ಟಿಆರ್ಕ್ ಸಪ್ಲೈಯರ್ ಇಂಕ್, ಬೆಂಗಳೂರು; ಶ್ರೀ ಸುಸ್ಮಿತಾ ಶೆಟ್ಟಿ ಕೆ, ಹಿರಿಯ ಶಾಖಾಧಿಕಾರಿ, ಬ್ಯಾಂಕ್ ಆಫ್ ಬರೋಡಾ, ತಲಪಾಡಿ; ಶ್ರೀ ದಾಮೋದರ್ ತಚ್ಚಾಣಿ, ಉದ್ಯಮಿ, ಅಂಕಿತ ಹಾರ್ಡ್ವೇರ್, ಹೊಸಂಗಡಿ ಮೊದಲಾದವರು ಉಪಸ್ಥಿತರಿದ್ದರು. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಜನವರಿಯಲ್ಲಿ ರಕ್ತೇಶ್ವರಿ ಸೇವಾ ಟ್ರಸ್ಟ್, ಗಂಗಾಪುರ, ದೇವಿನಗರ ಇಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು, ಮಾತೃಮಂಡಳಿ ಸದಸ್ಯರು ಸಹಕಾರ ನೀಡಲಾಯಿತು. ಏಪ್ರಿಲ್ 7ರಂದು ಕೊರೋನಾ ಮಹಾಮಾರಿ ಕಾರಣದಿಂದ ಲಾಕ್ಡೌನ್ ಆದ ಸಂದರ್ಭದಲ್ಲಿ ದಾನಿಗಳ ಸಂಘ ಪರಿವಾರ ಹಾಗೂ ಶಿಶು ಮಂದಿರದ ಸಹಕಾರದೊಂದಿಗೆ ನಮ್ಮ ಸಂಸ್ಥೆಯ ಉಸ್ತುವಾರಿಯಲ್ಲಿ 380ಕ್ಕೂ ಮನೆಗಳಿಗೆ ಅನುಕೂಲವಾಗುವಂತೆ ಆಹಾರ ಪದಾರ್ಥಗಳ ಕಿಟ್ ವಿತರಿಸಲಾಯಿತು. ತಾರೀಖು 30/8/2020 ರವಿವಾರದಂದು ಯೋಗ ಹಾಗೂ ಯಕ್ಷಗಾನ ತರಗತಿಯ ಉದ್ಘಾಟನೆ ಹೊಂದಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ರಾಮಕೃಷ್ಣ ಮಾಸ್ಟರ್ ಕೊಂಡಾಣ ಹಾಗೂ ಧರ್ಮಸ್ಥಳ ಶ್ರೀ ಶಾಂತಿವನ ಗುರು ಯೋಗ ಸಂಘದ ಅಧ್ಯಕ್ಷರು, ದೈಹಿಕ ಶಿಕ್ಷಕರು ಆದ ಶ್ರೀ ಪ್ರಭಾಕರ್ ಜೋಶಿ ಭಾಗವಹಿಸಿದ್ದರು. ಶಿಶು ಮಂದಿರದ ಯಕ್ಷಗಾನ ಗುರುಗಳಾದ ಅಶ್ವಥ್ ಮಂಜನಾಡಿ ಹಾಗೂ ಪುಂಡರೀಕ್ಷ ಬೆಳ್ಳೂರು ಉಪಸ್ಥಿತರಿದ್ದರು. ಯೋಗ ತರಗತಿಯು 1 ವಾರಗಳ ಕಾಲ ನಡೆಯಿತು. ಮಾತೆಯರು, ಮಕ್ಕಳು ಹಾಗೂ ಪುರುಷರು ಇದರ ಸದುಪಯೋಗ ಪಡೆದುಕೊಂಡರು. ತಾರೀಖು 6/9/20 ಯೋಗ ಶಿಬಿರವು ಸಮಾರೋಪಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ MCF ಡೆಪ್ಯೂಟಿ ಮ್ಯಾನೇಜರ್ ಆದ ಹರಿಹರ ಭಟ್ ಜಂಕಳ ಅತಿಥಿಯಾಗಿದ್ದರು. ಈ ಯೋಗ ತರಬೇತಿಯನ್ನು ಸಂಘದ ಪ್ರಚಾರಕರು, ಯೋಗಾಚಾರ್ಯರು ಆದ ಪುಂಡರೀಕ್ಷ ಬೆಳ್ಳೂರು ನಡೆಸಿಕೊಟ್ಟರು. ಅಲ್ಲದೆ ಯಕ್ಷಗಾನ ವಿದ್ಯಾರ್ಥಿಗಳು, ಶಿಶು ಮಂದಿರದ ಬಾಲಗೋಕುಲದ ವಿದ್ಯಾರ್ಥಿಗಳು ಆದ ಮೋಕ್ಷ ಕಜೆ, ಕೆನರಾ ಕಾಲೇಜು PUCಯಲ್ಲಿ 93%, ವಂಶಿಕೆ ದೇವಾಡಿಗ, ದೇವಿಪುರ, ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ ಇಲ್ಲಿ SLCಯಲ್ಲಿ 96% ಹಾಗೂ ಶರಣ್ಯ ವಿದ್ಯಾನಗರ SLCಯಲ್ಲಿ 88%, ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ ಇವರ ಸಾಧನೆಯನ್ನು ಗುರುತಿಸಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಈ ವರ್ಷ ಮನೆಯಲ್ಲಿಯೇ ರಾಧಾಕೃಷ್ಣ ವೇಷ ಧರಿಸಿ ತಮ್ಮ ಭಾವಚಿತ್ರವನ್ನು ಸಂಗ್ರಹ ಮಾಡಿ ಜಾಲತಾಣದಲ್ಲಿ ಹಾಕಲಾಯಿತು. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರಕಿತು. ಮೀನಾದಿಯ ಶ್ರೀಮತಿ ಗೀತಾ ವಿಶ್ವನಾಥರವರ ಮನೆಯಲ್ಲಿ ತಿಲಕ್ ದಂಪತಿಗಳ ಮಗುವಿಗೆ ತೊಟ್ಟಿಲು ತೂಗಿ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೆಯಿತು. ದಿನಾಂಕ 1/11/2020 ದಿನಾಂಕ 8/11/2020 7 ದಿನಗಳ ಕಾಲ ಗ್ರಾಮ ವಿಕಾಸ ಸಪ್ತಾಹವನ್ನು ನಡೆಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸತೀಶ್ ರಾವ್, ಮಂಗಳೂರು ನಗರ ಸಂಘ ಚಾಲಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಶ್ರೀ ರವಿಶಂಕರ್ ಮಿಜಾರ್, ಮಂಗಳೂರು ನಗರಾಭಿವೃದ್ಧಿ ಅಧಿಕಾರಿ ಹಾಗೂ ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ಹಾಗೂ ಶ್ರೀ KT ಸುವರ್ಣ, ಅಧ್ಯಕ್ಷರು, ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಮೊದಲಾದವರು ಭಾಗವಹಿಸಿದ್ದರು. ಸಪ್ತಾಹ ಕಾರ್ಯಕ್ರಮದಲ್ಲಿ ನಾಯಕತ್ವ ಶಿಬಿರ, ದಂಪತಿಗಳ ಸಮಾವೇಶ, ಪರಿಸರ, ಜಲ ಸಂರಕ್ಷಣೆ, ಪರ್ಯಾವರಣ, ಆರೋಗ್ಯ ಮಾಹಿತಿ, ಕುಟುಂಬ ರಕ್ಷಣೆ, ಧಾರ್ಮಿಕ ನಂಬಿಕೆ ಮತ್ತು ಆಚರಣೆಗಳು, ಆತ್ಮನಿರ್ಭರ, ಸ್ವೋದ್ಯಮ, ಯೋಗಾಭ್ಯಾಸ, ಆಪ್ತ ಸಲಹೆ, ಭಜನಾ ಕಾರ್ಯಕ್ರಮ, ಸಾವಯವ ಕೃಷಿ ಮತ್ತು ಹೈನುಗಾರಿಕೆ,
ಕಾನೂನು ಮಾಹಿತಿ, ಯಕ್ಷ ಶಿಬಿರ ಮೊದಲಾದ ವಿಷಯಗಳನ್ನು ಆಯಾಯ ವಿಷಯದ ಪರಿಣಿತ ವ್ಯಕ್ತಿಗಳಿಂದ ತಿಳಿಸಿ ಹೇಳಲಾಯಿತು. ಈ ಒಂದು ವಾರದ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ದಿನಾಂಕ 17/1/2021 ಕರ್ನಾಟಕ ಸರ್ಕಾರದ ನಿಗಮ ಮಂಡಳಿಗೆ ನೇಮಕಾದವರಿಗೆ ಶಿಶುಮಂದಿರದ ವತಿಯಿಂದ ಅಭಿನಂದನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರು, ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್, ಬೆಂಗಳೂರು, ಕರ್ನಾಟಕ ಸರ್ಕಾರ. ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ. ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಶ್ರೀ ಸೇಸಪ್ಪ ಪೂಜಾರಿ ಪಜೀರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಉಪಕುಲಪತಿಗಳಾದ ಶ್ರೀ ಡಾಕ್ಟರ್ PS ಎಡಪಡಿತ್ತಾಯರು ಅಧ್ಯಕ್ಷತೆ ವಹಿಸಿದ್ದರು. ಅಲ್ಲದೆ ಚಂದ್ರಸಡ್ಯಂತ್ಯಾಯ, ಹರೀಶ್ ಕುತ್ತಾರ್, ಚಿದಾನಂದ ಆರೋಚಿಲ್ ಮೊದಲಾದವರು ಭಾಗವಹಿಸಿದ್ದರು. ಭಜನಾ ಚಟುವಟಿಕೆ. ನಮ್ಮ ಸಂಸ್ಥೆಯ ಭಜನಾ ಸಂಚಾಲಕರಾದ ವಿಶ್ವನಾಥ್ ಮಾಧಪುರ ಹಾಗೂ ರವಿ ಕನುಕಮಗೇರಿ ಇವರ ನೇತೃತ್ವದಲ್ಲಿ ಶಿಶುಮಂದಿರದಲ್ಲಿ ವರ್ಷಂಪತ್ತಿ ನಡೆಯುವ ಶಾರದಾ ಪೂಜೆ, ಚೌತಿ ಪೂಜೆ ಹಾಗೂ ತುಳಸಿ ಪೂಜೆಯನ್ನು ಭಜನೆ ಮೂಲಕ ಆಚರಿಸಲಾಯಿತು. ಇತ್ತೀಚೆಗೆ ನಡೆದ ಏಕಹ, ಅರ್ಧ ಏಕ ಹಾಗೂ ಕೆಲವು ಸಂಘ ಸಂಸ್ಥೆಗಳು ನಡೆದ ಭಜನೆಯಲ್ಲಿ ನಮ್ಮ ತಂಡವು ಪಾಲ್ಗೊಂಡಿತ್ತು. ಯಕ್ಷಗಾನ ಚಟುವಟಿಕೆ. ನಮ್ಮ ಸಂಸ್ಥೆಯ ಬಾಲಕಲಾವಿದರು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಶ್ರಿತ ಕಲಾ ಸಂಪದ ಕೇಶವ ಶಿಶುಮಂದಿರ ಕಿನ್ಯ ಎಂಬ ಹೆಸರಿನೊಂದಿಗೆ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ಸುದರ್ಶನ ವಿಜಯ ಎಂಬ ಕಥಾನಕವನ್ನು ಪ್ರದರ್ಶಿಸಿದ್ದಾರೆ. ತಲಪಾಡಿ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಶ್ರೀ ನಾರ್ಲತ್ತಾಯ ಸೇವಾ ಸಮಿತಿಯ ಪ್ರಾಯೋಜಕತ್ವದಲ್ಲಿ ನಡೆದ ಬಬ್ರುವಾಹನ ಎಂಬ ಕಥಾ ಪ್ರಸಂಗವನ್ನು ಪ್ರದರ್ಶಿಸುತ್ತಾರೆ. ನಮ್ಮ ತಂಡದ ವಿದ್ಯಾರ್ಥಿನಿಯಾದ ಮೇಘಾಶ್ರೀ ಕಜೆ ಇವರು ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ಯಕ್ಷಬಿಂದು ಉಜಿರೆ ಇವರು ಆಯೋಜಿಸಿದ ದಿತ್ತ ದಿಮ್ಮಿ ಹೆಜ್ಜೆಯ ಗೆಜ್ಜೆ ಯಕ್ಷಗಾನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಕದಳಿ ಕಲಾ ಕೇಂದ್ರ ಹಾಗೂ ನಾದೋನ್ಮಯ ಕ್ರಿಯೇಷನ್ ಇವರ ಸಹಯೋಗದಲ್ಲಿ ನಡೆದ ಚತುರ್ಜನ್ಮ ಮೋಕ್ಷ ಎಂಬ ಯಕ್ಷಗಾನ ನೇರ ಪ್ರಸಾರದಲ್ಲಿ ನಮ್ಮ ಬಾಲಕಲಾವಿದರು ಪಾಲ್ಗೊಂಡಿದ್ದರು. ಯಕ್ಷಗಾನದ ವಿದ್ವಾಂಸರಾದ ಶ್ರೀ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ಇವರ ಮನೆಯಲ್ಲಿ ಜರುಗಿದಂತಹ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕರ್ನಾಟಕ ತುಳು ಅಕಾಡೆಮಿಯವರು ನಡೆಸಿದ ಯಕ್ಷ ಜಾತ್ರೆಯಲ್ಲಿ ಮಾಯಕದ ಕೃಷ್ಣೆ ಎಂಬ ತುಳು ಕಥಾಭಾಗವನ್ನು ಪ್ರದರ್ಶಿಸಿದ್ದಾರೆ. ಗ್ರಾಮ ವಿಕಾಸ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರಾತ್ಯಕ್ಷಿತೆ ಹಾಗೂ ಏಕವ್ಯಕ್ತಿ ಯಕ್ಷಗಾನ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜೆ ಇವರ ನೇತೃತ್ವದಲ್ಲಿ ನಡೆದಿರುತ್ತವೆ. ಕ್ರೀಡಾ ಚಟುವಟಿಕೆ. ನಮ್ಮ ಸಂಸ್ಥೆಯ ಕ್ರೀಡಾ ಸಂಚಾಲಕ ನಿತೇಶ್ ಕಿನ್ಯಗುತ್ತ ಹಾಗೂ ಮಾಧವ ತಟ್ಟಾಜೆ ನೇತೃತ್ವದಲ್ಲಿ ಕಬಡ್ಡಿ ಕ್ರೀಡೆಗಳನ್ನು ಅನೇಕ ಕಡೆಗಳಲ್ಲಿ ಪ್ರದರ್ಶಿಸಿದ್ದಾರೆ. ಸಂಸ್ಥೆಯ ಬಾಲಕರಿಗೆ, ಕಾರ್ಯಕರ್ತೆಯರಿಗೆ ಕ್ರೀಡೋತ್ಸವವನ್ನು ನಡೆಸಲಾಗುತ್ತಿದೆ. ಮುಂದಿನ ಯೋಜನೆ. ಈ ಶಿಶುಮಂದಿರವು ಉಳ್ಳಾಲ ಕ್ಷೇತ್ರದಲ್ಲಿ ಒಂದು ಮಾದರಿ ಸೇವಾ ಕೇಂದ್ರವಾಗಿ ರೂಪುಗೊಳ್ಳಬೇಕೆಂದು ನಮ್ಮ ಹಂಬಲ. ಈ ಬಗ್ಗೆ ಸುತ್ತಮುತ್ತಲಿನ ಸ್ಥಳ ಖರೀದಿ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಎಲ್ಲರೂ ಸಹಕರಿಸಬೇಕೆಂದು ಕಳಕಳಿಯ ವಿನಂತಿ. ಕೊನೆಯದಾಗಿ, ನಮ್ಮ ಶಿಶುಮಂದಿರವು ಇಷ್ಟೆಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರಬೇಕಾದರೆ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಕಾರ್ಯಕರ್ತರು, ಮಾತೆಯರು, ಊರಿನ ಪರವೂರಿನ ದಾನಿಗಳು, ಆರ್ಥಿಕವಾಗಿ ಸಹಕರಿಸುತ್ತಿರುವ ಶಿಶುಮಂದಿರದ ಪೋಷಕರು, ನೆರೆಯ ಸೂರ್ಯಫ್ರಂಟ್ ಸದಸ್ಯರು, ಕಿನ್ಯ ಮೀನಾದಿ ಶಾಲೆಯ ಅಧ್ಯಾಪಕರಿಂದ ಇವರನ್ನೆಲ್ಲ ಕೃತಜ್ಞತೆಯಿಂದ ನೆನೆಯುತ್ತೇವೆ. ಮತ್ತೊಮ್ಮೆ ಸಹಕರಿಸಿದ ಎಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಶ್ರೀದೇವಿಯು ಆಯುರಾರೋಗ್ಯ ಭಾಗ್ಯವನ್ನಿತ್ತು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವರದಿಯನ್ನು ಮುಗಿಸ್ತೇನೆ. ಜೈ ಹಿಂದ್. ವರದಿ ವಚನವನ್ನು ಮಂಡಿಸಿದಂಥ ಚೇತನ್ ಕುಮಾರ್ ಪಿಲಿಕೋರಿ ಇವರಿಗೆ ಧನ್ಯವಾದಗಳು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಕೇಶವ ಶಿಶು ಮಂದಿರ ಕೀನ್ಯದ ಈ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಾಮಾಜಿಕ ಕಳಕಳಿಯ ಮಿತ್ರರೇ, ಬಾಂಧವರೇ, ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಶ್ರದ್ಧೆಯ ತಾಯಂದಿರೇ, ಹಾಗೂ ಈ ಶಿಶು ಮಂದಿರದ ಮೇಲೆ ಅಭಿಮಾನ ಇಟ್ಟು ಆಗಮಿಸಿರುವಂತಹ ಎಲ್ಲ ಪರವೂರ ಬಂಧು ಭಗಿನಿಯರೇ, ಏನು ನಾನು ಮಾತಾಡಬೇಕು ಅಂತ ಹೇಳುವುದನ್ನು ಬೀಜ ರೂಪದಲ್ಲಿ ಸಾಮಾನ್ಯವಾಗಿ ಅದನ್ನು ಪಾಯಿಂಟ್ನಲ್ಲಿ ಹೇಳೋದಿದ್ದರೆ ಅದನ್ನು ಶ್ರೀಯುತ ನಾರಾಯಣರು ಅದೇನು ಮಾತಾಡಬೇಕು ಅಂತ ಹೇಳುವುದನ್ನು ಆಗಲೇ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಅವರು ಹೇಳಿರುವಂತಹ ಮಾತನ್ನೇ ಸ್ವಲ್ಪ ವಿಸ್ತಾರ ಮಾಡುವ, ಅಂದರೆ ತುಂಬ ಹೊತ್ತು ವಿಸ್ತಾರವಾಗಿ ಮಾತನಾಡುವ ಅಲ್ಲ, ಹೇಳಿದ ಮಾತನ್ನು ಒಂದು ಸ್ವಲ್ಪ ವಿಸ್ತಾರಗೊಳಿಸುವಂತಹ ಪ್ರಯತ್ನವನ್ನಷ್ಟೇ ಇಲ್ಲಿ ಮಾಡ್ತೇನೆ. ಗುರುಕುಲದಲ್ಲಿ ಸುಮಾರು 12 ವರ್ಷಗಳ ಕಾಲ ಶಿಕ್ಷಣವನ್ನು ಮುಗಿಸಿ ಒಬ್ಬ ವಿದ್ಯಾರ್ಥಿ ಆತನ ಮನೆಗೆ ಬಂದ.
ಆತ ದೂರದಿಂದ ಬರುವಾಗಲೇ ಅವನ ಮನೆಯ ಹೊರಭಾಗದಲ್ಲಿ ಅವನ ತಂದೆ ಕೂತಿದ್ದಾರೆ. ಬಂದಂತಹವನ ಟಿವಿ ಅಲ್ಲ, ದೂರದರ್ಶನ ಅಲ್ಲ, ಅವ ಬರ್ತಾ ಇದ್ದಂತಹ ಗತ್ತನ್ನೇ ನೋಡಿ ತಂದೆಯವರು ಸಾಮಾನ್ಯವಾಗಿ ಅಂದಾಜು ಮಾಡಿದರು. ಬಂದವನೇ ನೇರ ಮನೆ ಒಳಗಡೆ ಆತ ಹೋಗ್ತಾನೆ. ಹೋದ ತಕ್ಷಣ ಮನೆಯೊಳಗಿದ್ದಂತಹ ಅಮ್ಮ ಕೇಳ್ತಾರೆ, ಗುರುಕುಲದಿಂದ ಬಂದೆ ಅಲ್ವಾ, ಹೊರಗಡೆ ಯಾರಿದ್ರು ಅಂತ ಕೇಳಿದ್ರು ಅಮ್ಮ. ಅಪ್ಪ ಇದ್ರು ಅಂತ ಹೇಳ್ತಾನೆ ಅವನು. ನಮಸ್ಕಾರ ಮಾಡಿದ್ಯಾ ಅಪ್ಪನಿಗೆ ಅಂತ ಕೇಳ್ತಾನೆ. ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ. ಆಗ ಅಪ್ಪ ಒಂದು ಪ್ರಶ್ನೆ ಕೇಳ್ತಾರೆ ಅವನಿಗೆ, ಏನು ಅಂದರೆ, ಯಾವ ಒಂದು ವಿದ್ಯೆಯನ್ನು ಕಲಿತರೆ ಎಲ್ಲ ವಿದ್ಯೆಯನ್ನು ಕಲಿತಂತಾಗುವುದೋ ಆ ವಿದ್ಯೆಯನ್ನು ಕಲಿತೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. 12 ವರ್ಷ ಗುರುಕುಲದಲ್ಲಿ ಓದಿ ಬಂದಿದ್ದ, ಹಾಗಾಗಿ ಅಪ್ಪನ ಭಾಷೆ ಅವನಿಗೆ ಅರ್ಥ ಆಗ್ಬೋದು ಅಂತ ಅಪ್ಪ ಅಂದ್ಕೊಂಡಿದ್ರು. ಅಪ್ಪ ಕೇಳಿದ ಪ್ರಶ್ನೆ ಇಷ್ಟು, ಯಾವ ಒಂದು ವಿದ್ಯೆಯನ್ನು ಕಲಿತರೆ ಬೇರೆಲ್ಲ ವಿದ್ಯೆಯನ್ನು ಕಲಿತಂತಾಗುವುದೋ ಆ ವಿದ್ಯೆಯನ್ನು ಕಲಿತೆಯಾ? ಅವ ಸ್ವಲ್ಪ ಯೋಚನೆ ಮಾಡಿ ಹೇಳಿದ, ಆ ವಿದ್ಯೆ ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ. ತಕ್ಷಣ ಅಪ್ಪ ಇಂಗ್ಲೀಷ್ನಲ್ಲೇ ಅಲ್ಲ, ಗೆಟ್ ಔಟ್ ಅಂತ, ಹೊರಗಡೆ ಹೋಗು ಅಂತ ಹೇಳಿ. ಹಟ್ಟಿಯಲ್ಲಿರುವಂತಹ 100 ದನಗಳನ್ನು ಕಾಡಿ ಕರ್ಕೊಂಡು ಹೋಗು, ಆ 100 ಗೋವುಗಳು 1000 ಆಗುವಾಗ ವಾಪಸ್ ಬಾ ಅಂತ ಹೇಳಿ ಆತನನ್ನು ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಆತ ಎಷ್ಟೋ ವರ್ಷಗಳ ನಂತರ ಆ 100 ಗೋವುಗಳು 1000 ಆದ ನಂತರ ವಾಪಸ್ ಅವನು ಬರ್ತಾನೆ. ಬರುವಾಗ ದೂರದಿಂದ ಅವನನ್ನು ನೋಡಿ ಅವನ ತಂದೆ ಹೇಳ್ತಾರೆ, ಓ, ಹೋಗುವಾಗ 100 ಇತ್ತು, ಬರುವಾಗ 1000 ಆಗಬೇಕು ಅಂತ ಹೇಳಿದ್ದೆ, 1001 ದನಗಳು ಬರ್ತಾ ಇದ್ದಾವೆ ಅಂತ ಹೇಳಿದ. ಅಂದರೆ ಅದರ ಅರ್ಥ ಏನು ಅಂತ ಕೇಳಿದರೆ, ಅವನಿಗೆ ಅಷ್ಟು ವರ್ಷ ಕಾಡಿಗೆ ಹೋಗಿ ಬಂದ ನಂತರ ಗುರುಕುಲದ ಶಿಕ್ಷಣದಲ್ಲಿ ಸಿಗದೇ ಇರುವಂತಹ ಯಾವುದೋ ಒಂದು ಶಿಕ್ಷಣ ಆಮೇಲೆ ಸಿಕ್ತು. ಅದು ಯಾವುದು ಅಂತ ಕೇಳಿದರೆ, ಒಂದು ಹಸುವಿಗೆ ಇರಬೇಕಾದಂತಹ ವಿನಯ ಯಾವುದಿದೆ ಆ ವಿನಯವನ್ನು ಅವ ಕಲ್ತ್ಕೊಂಡು ಬಂದಿದ್ದ. ವಾಸ್ತವವಾಗಿ ಅಪ್ಪ ಕೇಳಿದಂತಹ ಪ್ರಶ್ನೆ ಅದೇ ಇತ್ತು, ಯಾವ ಒಂದು ವಿದ್ಯೆಯನ್ನು ಕಲಿತರೆ ಪ್ರಪಂಚದ ಬೇರೆಲ್ಲ ವಿದ್ಯೆಯನ್ನು ಕಲಿತಂತಾಗುವುದು ಆ ವಿದ್ಯೆ ಯಾವುದು ಅಂತ ಕೇಳಿದರೆ ವಿನಯ. ಅದಕ್ಕೋಸ್ಕರ ಬಹಳ ಸರಳವಾಗಿ ಶಿಶು ಮಂದಿರಕ್ಕೆ, ಬಾಲಗೋಕುಲಕ್ಕೆ ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಲೇಬೇಕಾದ, ತಾಯಂದಿರಿಗೂ ಗೊತ್ತಿರುವಂಥ ಒಂದು ಶ್ಲೋಕ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ. ಈ ಥರದ ಶ್ಲೋಕ ಎಲ್ಲರಿಗೂ ಗೊತ್ತೇ ಇದೆ. ಅಮ್ಮ ಗುರುಕುಲದಿಂದ ಬಂದಂತಹ ವಿದ್ಯಾರ್ಥಿಗೆ ಬಹಳ ಸ್ಪಷ್ಟವಾಗಿ ಕೇಳಿದ್ದದೆ, ಹೊರಗಡೆ ಯಾರು ಕೂತಿದ್ರು ಅಂತ ಕೇಳಿದರೆ ಅವ ನಮಸ್ಕಾರ ಮಾಡಿ ಬಂದಿಯಾ ಅಂತ ಕೇಳುವ. ನೋಡಿ, ಇದೆಲ್ಲ ವಿನಯವನ್ನು ಹೇಳುವಂಥ ಬಹಳ ಪ್ರಾಥಮಿಕವಾದಂತಹ ಶಿಕ್ಷಣಗಳು. ನಮ್ಮ ದೇಶದಲ್ಲಿ ಶಿಕ್ಷಣವನ್ನು ಕಲಿಸ್ತಾ ಇದ್ದಂತಹ ರೀತಿ ಹೇಗಿತ್ತು? ನಾನಿದು ಹೇಳಿದ್ದು 1000 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಶಿಕ್ಷಣವನ್ನು ಕೊಡ್ತಾ ಇದ್ದಂತಹ ವ್ಯವಸ್ಥೆಯನ್ನು, ಪದ್ಧತಿಯನ್ನು. ಇಲ್ಲಿ ಮಾತಾಡಬೇಕಾದ್ರೆ 2 ರೀತಿಯ ಕ್ಯಾಟಗರಿಯ ಜನ ನಾವಿದ್ದೇವೆ. ಅಂದರೆ ಒಂದು ಶಿಶು ಮಂದಿರದ ಪುಟಾಣಿಗಳು, ಇನ್ನು ನಾವು ಅವರ ತಾಯಂದಿರು ಮತ್ತು ಪೋಷಕರು. ಹಾಗಾಗಿ ನನ್ನ ಗಮನ ಇವತ್ತಿನ ಮಾತಿನಲ್ಲಿ ಅದು ತಾಯಂದಿರು ಮತ್ತು ಪೋಷಕರನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡುವಂಥದ್ದು. ಅಂತಹ ಅದ್ಭುತವಾದಂತಹ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಇದ್ದದ್ದನ್ನು ಒಂದು ಪುಸ್ತಕದಲ್ಲಿ ಬರೆದ್ರು. ಆ ಪುಸ್ತಕದ ಹೆಸರು ದ ಬ್ಯೂಟಿಫುಲ್ ಟ್ರೀ. ಅದನ್ನು ಕನ್ನಡಕ್ಕೂ ಕೂಡ ಅನುವಾದ ಮಾಡಿದ್ದಾರೆ. ಚೆಲುವ ತರು. ತರು ಅಂದರೆ ಸಂಸ್ಕೃತದಲ್ಲಿ ಮರ ಅಂತ ಅರ್ಥ. ಚೆಲುವ ತರು ಅನ್ನುವಂಥ ಹೆಸರಿನಲ್ಲಿ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅಂತ ಕೇಳಿದರೆ, ನಮ್ಮ ದೇಶದ ಅದ್ಭುತವಾದಂತಹ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ಅವರು ಬರೆದಿದ್ದಾರೆ. ಈ ದೇಶಕ್ಕೆ ಬಂದಂತಹ ಅನೇಕ ಜನ ದಾಳಿಕೋರರಲ್ಲಿ ಅತ್ಯಂತ ಈ ದೇಶದ ಮೇಲೆ ದುಷ್ಪ್ರಭಾವ ಬೀರಿದಂತಹವರು ಅಂತ ಹೇಳಿದರೆ ಅದು ಬ್ರಿಟಿಷರೇ. ಅವರು ಇಡೀ ದೇಶದಲ್ಲಿ ಸುತ್ತಿದ ನಂತರ ಅವರಿಗೆ ಒಂದು ವಿಷಯ ಸ್ಪಷ್ಟ ಆಯಿತು, ಇಡೀ ಭಾರತವನ್ನು ನಾವು ಜೀವಮಾನ ಪೂರ್ತಿ ಆಳ್ತಾ ಇರಬೇಕು ಅಂತಾದರೆ ಇಲ್ಲಿಯ ಯಾವ ವ್ಯವಸ್ಥೆಯಿಂದಲೂ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಇರುವಂತಹ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಬೇಕು. ಹಾಳು ಮಾಡಿದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಮೆಕಾಲೆಯ ಹೆಸರನ್ನು ಕೂಡ ಆಗ ನಾರಾಯಣರು ಮಾತಾಡಬೇಕಾದ್ರೆ ಹೇಳಿದರು. ಬಹಳ ಸ್ಪಷ್ಟವಾಗಿ ಅವರು ಹೇಳಿದರು, ಈ ದೇಶದಲ್ಲಿ ಇರುವಂತಹ ಕಲ್ಚರಲ್ ಹೆರಿಟೇಜ್, ಸಾಂಸ್ಕೃತಿಕ ವೈಭವ ಅಥವಾ ಶ್ರೀಮಂತಿಕೆ ಯಾವುದಿದೆ ಅದು ಯಾಕೆ ಇದೆ ಅಂತ ಕೇಳಿದರೆ ಅದು ಈ ದೇಶದ ಶಿಕ್ಷಣ ಪದ್ಧತಿಯಿಂದಾಗಿ ಇದೆ. ಈ ದೇಶದಲ್ಲಿ ಆ ಶಿಕ್ಷಣ ಪದ್ಧತಿಯನ್ನು ತಂದಂತಹ ಮೆಕಾಲೆ ಆತನೇ ಒಂದು ಕಡೆ ಬರೆದಿದ್ದಾನೆ. ಏನು ಅಂತ ಕೇಳಿದರೆ, ನಾನೊಂದು ದಿವಸ ಸಂಜೆ ಒಂದು ವಾಕಿಂಗ್, ಅವತ್ತಿನ ಕಾಲದಲ್ಲಿ ಆತ ಒಂದು ಸಾರೋಟಿನಲ್ಲಿ ಕುದುರೆ ಗಾಡಿಯಲ್ಲಿ ಹೋಗಿದ್ದ. ಅವನು ಹೊರಗಡೆ ಹೋಗಿದ್ದಾಗ ಒಂದು ದೃಶ್ಯ ಕಂಡೆ ನಾನು. ಅದೇನು ಅಂತ ಕೇಳಿದರೆ, ಒಂದು ಎತ್ತರವಾದ ಬೆಟ್ಟದ ಮೇಲ್ಭಾಗದಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನದಿಂದ ಕೆಳಗಡೆ ಇಳಿತಾ ಇದ್ದಂತಹ ಒಂದು ಬಿಳಿ ಪಂಚೆ, ಒಂದು ಸಾಮಾನ್ಯ ಬಿಳಿ ಅಂಗಿ ಹಾಕಿದಂತಹ ಹರಿದ, ನೋಡ್ಲಿಕ್ಕೆ ಇವ ಬಡವ ಅಂತ ಗೊತ್ತಾಗುವ ರೀತಿಯಲ್ಲಿ ಡ್ರೆಸ್ ಧರಿಸಿದಂಥ ಒಬ್ಬ ವ್ಯಕ್ತಿ ಇಳಿತಾ ಇದ್ದ. ಅವನನ್ನ
ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಅಡ್ಡ ಬಿದ್ದು ನಮಸ್ಕಾರ ಮಾಡುವುದನ್ನು ನಾನು ನೋಡಿದೆ. ಒಬ್ಬ ಸರ್ವಸಾಮಾನ್ಯ ಮನುಷ್ಯನಿಗೆ ಒಬ್ಬ ಶ್ರೀಮಂತ ಕಾಲಿಗೆ ಎರಗಿದ್ದು ಯಾಕೆ ಅನ್ನುವ ಕುತೂಹಲದಿಂದ ಆ ಶ್ರೀಮಂತನಿಗೆ ಕೇಳಿದಾಗ ಅವನು ಹೇಳಿದ, ಇಲ್ಲ, ಅವರು ಯಾರಿದ್ದಾರೆ, ಅವರು ನನ್ನ ಮಗನಿಗೆ ಕಲಿಸುವಂತ ಮಾಸ್ಟ್ರು, ಗುರುಗಳು. ನನ್ನ ಮಗನಿಗೆ ಕಲಿಸುವಂತಹ ಗುರುಗಳೇ ನನ್ನ ಗುರುಗಳು ಅಂತ ಹೇಳಿ ಕಾಲಿಗೆ ಒಬ್ಬ ನಮಸ್ಕಾರ ಮಾಡ್ತಾನೆ, ಯಾವ ಶ್ರೀಮಂತಿಕೆಯ ಭೇದವನ್ನು ನೋಡದೆ ಅಂತ ಹೇಳಿದ್ರೆ ಇಲ್ಲಿಯ ಸಾಂಸ್ಕೃತಿಕ ಶ್ರೀಮಂತಿಕೆ ಹೇಗಿತ್ತು ಮತ್ತು ಶಿಕ್ಷಣದ ವ್ಯವಸ್ಥೆಗೆ ಇಲ್ಲಿ ಕೊಡ್ತಾ ಇದ್ದಂಥ ಗೌರವ ಹೇಗಿತ್ತು. ಆ ಕಾರಣಕ್ಕೆ ಆ ಪುಸ್ತಕದಲ್ಲಿ ಇರೋದೇನು ಅಂತ ಕೇಳಿದ್ರೆ, ಬ್ರಿಟಿಷರು ಈ ದೇಶಕ್ಕೆ ಬರುವುದಕ್ಕಿಂತ ಮುಂಚೆ ಈ ದೇಶದಲ್ಲಿದ್ದಂತಹ ಶಿಕ್ಷಣ ಪದ್ಧತಿ ಎಷ್ಟು ಚೆನ್ನಾಗಿ ಬೆಳೆದಿತ್ತು, ಒಂದು ಮರದಂತೆ ಬೆಳೆದಿತ್ತು. ದ ಬ್ಯೂಟಿಫುಲ್ ಟ್ರೀ ಅಂದ್ರೆ ಒಳ್ಳೆ ಹೂ ಬಿಟ್ಟಿತ್ತು, ಒಳ್ಳೆ ಹಣ್ಣು ಬಿಟ್ಟಿತ್ತು ಅಂತ ಹೇಳುವ ಯಾವುದೋ ಮರದ ವರ್ಣನೆಯ ಪುಸ್ತಕ ಅದಲ್ಲ. ಈ ದೇಶದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಬರೆದಿರುವಂತಹ ಒಂದು ಪುಸ್ತಕ ದ ಬ್ಯೂಟಿಫುಲ್ ಟ್ರೀ. ಆ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ಈ ದೇಶದ ಶಿಕ್ಷಣದ ವ್ಯವಸ್ಥೆಯನ್ನು ಹೇಳಿದ್ರು. ಬ್ರಿಟಿಷರಿಗೆ ಅನ್ನಿಸ್ತು ಇದನ್ನು ಪೂರ್ತಿ ಹಾಳು ಮಾಡಬೇಕಂತಾದ್ರೆ ಒಂದೇ ವ್ಯವಸ್ಥೆ, ಈ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರಬೇಕು. ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತರುವುದು ಅಂತ ಹೇಳಿದ್ರೆ ಕೇವಲ ಇಂಗ್ಲಿಷ್ ಮಾಧ್ಯಮ ಮಾತ್ರ ಅಲ್ಲ, ಈ ದೇಶದಲ್ಲಿ ಆಲೋಚನೆ ಮಾಡುವಂಥ ಪ್ರತಿಯೊಂದು ಕೂಡ ಅದು ಇಂಗ್ಲಿಷ್ ಆಗಿರಬೇಕು. ಈ ದೇಶದ ನಿಜವಾದ ಸತ್ವ, ಈ ದೇಶದ ನಿಜವಾದ ಮೂಲ ತತ್ವ ಏನಿದೆ ಅದ್ಯಾವುದನ್ನು ಹೇಳದೆ ವಿದ್ಯಾರ್ಥಿಗಳಿಗೆ ಕಲಿಸಬೇಕು. ಸಾಮಾನ್ಯವಾಗಿ ನಾವೆಲ್ಲ LKGಗೆ ಮಕ್ಕಳನ್ನು ಕಳಿಸಿದ್ರೆ ಆ LKGಯಲ್ಲಿ ಮಕ್ಕಳು ಕಲಿಯುವುದು ಏನನ್ನ ಅಂತ ಕೇಳಿದ್ರೆ, ಅಲ್ಲಿಯ ಮಿಸ್ ಯಾರಿದ್ದಾರೆ, ನಮ್ಮ ಹಿರಿಯರು ಯಾವಾಗಲೂ ಕೊಡುವಂತಹ ಉದಾಹರಣೆ ಇದು. ಅಲ್ಲಿಯ ಮಿಸ್ ಒಂದು ದೊಡ್ಡ ಭೂಪಟವನ್ನು ಹಿಡ್ಕೊಂಡು, ಯಾವ ಭೂಪಟ, ಪ್ರಪಂಚದ ಭೂಪಟವನ್ನು ಹಿಡ್ಕೊಂಡು ಅಲ್ಲಿ ವಿವರಣೆ ಕೊಡ್ತಾರೆ ಮಿಸ್. ಏನು, ಪ್ರಪಂಚದಲ್ಲಿ ಯಾವೆಲ್ಲ ರಾಷ್ಟ್ರಗಳಿದ್ದಾವೆ, ಇಂಗ್ಲೆಂಡ್ ಎಲ್ಲಿದೆ, ಅಮೆರಿಕ ಎಲ್ಲಿದೆ, ಜರ್ಮನಿ ಎಲ್ಲಿದೆ, ಫ್ರಾನ್ಸ್ ಎಲ್ಲಿದೆ, ರಷ್ಯಾ ಎಲ್ಲಿದೆ, ಆಸ್ಟ್ರೇಲಿಯಾ ಎಲ್ಲಿದೆ, ಚಿಲಿ ಎಲ್ಲಿದೆ, ಪ್ರಪಂಚದಲ್ಲಿ ಅತ್ಯಂತ ಸಣ್ಣ ಸಣ್ಣ ರಾಷ್ಟ್ರಗಳನ್ನು ಎಲ್ಲವನ್ನೂ ಆಕೆ ಮಿಸ್ ಮಾಡದೆ ಆ ಮಿಸ್ ಹೇಳಿಕೊಡ್ತಾಳೆ. ಆದರೆ ಆಕೆಗೆ ಮಿಸ್ ಆಗುವುದು ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಯಾಕೆ ಅಂತ ಕೇಳಿದ್ರೆ ನಮ್ಮೆಲ್ಲ ವ್ಯವಸ್ಥೆಯಲ್ಲಿ ಭಾರತ ಶ್ರೇಷ್ಠ ಅಂತ ಯಾರು ಹೇಳ್ಕೊಡ್ತೇವೆ? ಆ ಪ್ರಯತ್ನವನ್ನು ಶಿಶು ಮಂದಿರಗಳು ಅನೇಕ ವರ್ಷಗಳಿಂದ ಮಾಡ್ತಾ ಇದೆ. ಆಗ ಪ್ರಾರ್ಥನೆಯಲ್ಲಿ ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಜಗಶಿರ ಮೋರ ಬನಾಯೇ ಭಾರತ್ ವಹ ಬಲ ವಿಕ್ರಮದೆ ಅಂತ ಒಂದು ಪ್ರಾರ್ಥನೆಯನ್ನು ಹೇಳಿದ್ರು. ಮಕ್ಕಳು ತಮ್ಮ ತೊದಲು ನುಡಿಯಲ್ಲಿ ಅದನ್ನು ಹೇಳಿದ್ದಿರಬಹುದು, ಆದರೆ ಆ ವಯಸ್ಸಿಗೆ ಶಿಶು ಮಂದಿರಕ್ಕೆ ಬಂದಂತಹ ಮಕ್ಕಳ ಕಣ್ಣು ಮುಂದೆ ನಾವು ಕೊಡುವಂತಹ ಧ್ಯೇಯ ಏನು? ಶಿಶು ಮಂದಿರಕ್ಕೆ ಬಂದಂತಹ ಮಕ್ಕಳ ಹೃದಯದಲ್ಲಿ ನಾವು ಸ್ಥಾಪಿಸುವಂತಹ ಭಾವನೆ ಯಾವುದು ಅಂತ ಕೇಳಿದರೆ, ಲವಕುಶ ಆಗುವ ಲವಕುಶ ಧ್ರುವ ನಚಿಕೇತ ಸಂಕಟ ನೀಗುವ ನಾವು ಸಾವಿತ್ರಿ ದುರ್ಗೆಯರಾಗುವ, ಈ ಥರದ ಎಲ್ಲವನ್ನು ಜಗತ್ತಿನಲ್ಲಿ ಭಾರತ ಅತ್ಯಂತ ಸರ್ವಶ್ರೇಷ್ಠ ಅನ್ನುವಂಥ ಭಾವನೆಯನ್ನ ಪ್ರಾರಂಭದಲ್ಲಿ ನಿರ್ಮಿಸಬೇಕು. ಅದಾದ ಮೇಲೆ ಅದಕ್ಕೆ ದಾರಿ ಯಾವುದು ಕಂಡುಕೊಳ್ತಾರೆ ಅವರು. ಅದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಭಾರತದಲ್ಲೇ ಶಿಕ್ಷಣ ಇದೆ, ಆದರೆ ಶಿಕ್ಷಣದಲ್ಲಿ ಭಾರತೀಯತೆ ಇಲ್ಲ. ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರೋದು ಅಂತ ಹೇಳಿದ್ರೆ ಏನು? ವೇದ ಮಂತ್ರ ಹೇಳ್ಕೊಡೋದಾ, ಅಮೃತ ವಚನ ಹೇಳ್ಕೊಡೋದಾ ಅಂತ ಹೇಳಿದ್ರೆ ಅದು ಮಾತ್ರ ಅಲ್ಲ. ನಮಗೆ ನಾವು ಯಾರು ಅಂತ ಗೊತ್ತಾಗುವಂತಹ, ನಮ್ಮ ಸಾಂಸ್ಕೃತಿಕ ಹಿರಿಮೆ ಏನು ಅಂತ ಗೊತ್ತಾಗುವಂಥದ್ದನ್ನು ಹೇಳ್ಕೊಡ್ಬೇಕು. ಬಹಳ ಜೋಕಿಗೆ ಕಳೆದ ವರ್ಷ ಒಬ್ರು ಹೇಳ್ತಾ ಇದ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರು ಅಂತ 5ನೇ ತರಗತಿಯ ಒಬ್ಬ ಮಗುವಿನಲ್ಲಿ ಕೇಳಿದ್ದಕ್ಕೆ ಆ 5ನೇ ತರಗತಿಯ ಮಗು ಹೇಳ್ತಾನೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾರು ಅಂತ ನಂಗೆ ಗೊತ್ತಿಲ್ಲ, ಯಾಕೆ ನಮ್ಮ ಕ್ಲಾಸ್ನಲ್ಲಿ ಆಗಿರೋ ಹೆಸರಿನವರೇ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ಕ್ಲಾಸ್ನಲ್ಲಿ ಇಲ್ಲ, ನನ್ನ ಫ್ರೆಂಡ್ ಯಾರು ಹಾಗಿಲ್ಲ, ಹಾಗಾಗಿ ನಂಗೆ ಹೆಸರು ಗೊತ್ತಿಲ್ಲ. ಅಂದ್ರೆ ಇದು ನಮ್ಮ ದೇಶದಲ್ಲಿ ನಮ್ಮ ಸಿಲೆಬಸ್ ಅನ್ನು ರಚನೆ ಮಾಡಿರೋರು ಉದ್ದೇಶಪೂರ್ವಕವಾಗಿ ಅನೇಕ ಸಂಗತಿಗಳನ್ನು ಬಿಟ್ಟು 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 ಈ ಸಿಲೆಬಸ್ ಅನ್ನು ರಚನೆ ಮಾಡಿದ್ರು. ಅಲ್ಲಿ ಸಿಗದೇ ಇರುವಂತಹ ಶಿಕ್ಷಣ ಎಲ್ಲಿ ಕೊಡೋದು? ಈ ಶಿಶು ಮಂದಿರ ಪ್ರಾರಂಭ ಆಗಿ 37 ವರ್ಷ ಆಯಿತು ಅಂತ ಹೇಳಿದ್ರು. ಇಲ್ಲಿ ಬಾಲಗೋಕುಲ ಆರಂಭ ಆಗಿ ಇಷ್ಟು ವರ್ಷಗಳಾಯಿತು. ಆ ಇಷ್ಟು ವರ್ಷದಲ್ಲೇ ಇಲ್ಲಿಂದ ಬೆಳೆದು ಹೋದಂತಹ ಅನೇಕರಿಗೆ ತಾವು ಭಾರತ ಭಕ್ತರು ಅಂತ ಹೇಳುವುದು ಗೊತ್ತಾಗಿದ್ದು ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ಕಲಿಸ್ತಾ ಇದ್ದಂತಹ ಆ ಶಿಕ್ಷಣದಲ್ಲಿ ಭಾರತೀಯತೆ. ಭಾರತದಲ್ಲಿ ಶಿಕ್ಷಣ ಇದೆ. ಇವತ್ತು ತಾಲೂಕಿಗೆ ಎಷ್ಟು ಶಾಲೆಗಳು ಬೇಕು, ಗ್ರಾಮದಲ್ಲಿ ಎಷ್ಟು ಶಾಲೆಗಳು ಬೇಕು, ಎಲ್ಲ ನಿರ್ಮಾಣ ಆಗಿದ್ದಾವೆ. ಆದರೆ ಆ ಶಿಕ್ಷಣದಲ್ಲಿ ಭಾರತೀಯತೆ ಇದೆಯಾ ಅಂತ ಕೇಳಿದ್ರೆ ಅದು ನಮ್ಮ ಕೊರತೆ ಆಗಿತ್ತು. ಆ ಕೊರತೆಯನ್ನು ನೀಗಿಸುವಂತಹ ಸಲುವಾಗಿ ಅಲ್ಲಲ್ಲಿ ಇಂತಹ 10 ಶಿಶು ಮಂದಿರಗಳು ಹುಟ್ಟುಕೊಂಡು, ಆದರೆ ಕಳೆದ ಒಂದು 6-7 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತಹ ನಮ್ಮ ನಾಯಕರಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು, ಮೂಲಭೂತವಾಗಿ ಪರಿವರ್ತನೆ ಆಗಬೇಕಾದದ್ದು ಶಿಕ್ಷಣದಲ್ಲಿ. ಆ ಕಾರಣಕ್ಕೆ ಈ ದೇಶದಲ್ಲಿ ಅಲ್ಲಲ್ಲಿ ಆಗಾಗ ಅನೇಕ
ಶಿಕ್ಷಣದ ನೀತಿಗಳು ಈ ದೇಶದಲ್ಲಿ ಬಂದಿದ್ದಾವೆ. ಎಜುಕೇಶನ್ ಪಾಲಿಸಿ ಅಂತ ಕರಿತೇವೆ ನಾವು. ಆ ಎಜುಕೇಶನ್ ಪಾಲಿಸಿಗಳು ಸಾಕಷ್ಟು ಈ ದೇಶದಲ್ಲಿ ಬಂದು ಹೋಗಿದ್ದಾವೆ. ಕೆಲವರಿಗೆ ಬಂದದ್ದೇ ಗೊತ್ತಾಗ್ಲಿಲ್ಲ, ಕೆಲವರಿಗೆ ಓದ್ದು ಗೊತ್ತಾಗಲಿ. ಈ ತರದ ಶಿಕ್ಷಣದ ನೀತಿ ತುಂಬಾ ಬಂದಿದೆ. ಸರ್ವ ಶಿಕ್ಷಾ ಅಭಿಯಾನ ಅಂತ ಒಂದ್ಸಲ ನಾವು ಕೆಲವರಿಗೆ ನೋಡಿ, ಇವತ್ತು ಯಾವ್ದಾದ್ರು ಗೌರ್ಮೆಂಟ್ ಶಾಲೆಗಳಲ್ಲಿ ನೋಡಿದ್ರೆ ಒಂದು ಪೆನ್ಸಿಲ್ನ ಮೇಲೆ ಒಂದು ಮಗು ಕೂತ್ಕೊಂಡು ಹೋಗ್ತಾ ಇರುವಂತ ಚಿತ್ರ ನೋಡಿದ್ರೆ ಏನೋ ಒಂದು ಬಂದಿದೆ ಅಂತ ನಮಗೆ ಅನ್ನಿಸ್ತದೆ. ಆದ್ರೆ ಈಗ ಬಂದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ನಿಜವಾಗಿ ನಮ್ಮ ಮಕ್ಕಳಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇರುವಂತಹ, ಜನರಿಂದಲೇ ಅಭಿಪ್ರಾಯವನ್ನು ಸಂಘಟಿಸಿ ನೂರಾರು ಸಾವಿರಾರು ಶಿಕ್ಷಣ ತಜ್ಞರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಬಂದಿರುವಂತಹ ಒಂದು ಶಿಕ್ಷಣದ ಪದ್ಧತಿ, ಅದು ರಾಷ್ಟ್ರೀಯ ಶಿಕ್ಷಣ ನೀತಿ. ಮುಂದಿನ ಕೆಲವು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಅದು ಇಂಪ್ಲಿಮೆಂಟ್, ಅದೆಲ್ಲವೂ ಕೂಡ ಜಾರಿಗೆ ಬರಲಿಕ್ಕಿದೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳನ್ನ ಶಿಶು ಮಂದಿರಕ್ಕೆ ಕಲಿಸ್ತಾ ಇದ್ದೇವೆ. ಬಹಳ ವಿಶೇಷ ಏನು ಅಂತ ಕೇಳಿದ್ರೆ, ಶಿಶು ಮಂದಿರದಲ್ಲಿ ಬಾಲಗೋಕುಲದಲ್ಲಿ ಹೇಳಿಕೊಡುವಂತಹ 75% ಶಿಕ್ಷಣ ಅಧಿಕೃತವಾಗಿ ಸರ್ಕಾರ ಅದನ್ನು ಒಪ್ಕೊಂಡಿದೆ, ಅಧಿಕೃತವಾಗಿ ಸರ್ಕಾರ ಒಪ್ಕೊಂಡಿದೆ ಅದನ್ನ. ಅಂತಹ ಶಿಕ್ಷಣವನ್ನ ನಮ್ಮ ದೇಶದಲ್ಲಿ ಶಿಕ್ಷಣ ನೀತಿಯ ಮೂಲಕ ಈಗ ಕೊಟ್ಟಿದೆ ಅಂದ್ರೆ, ಕಳೆದ ಇಷ್ಟು ವರ್ಷಗಳಲ್ಲಿ ನಮ್ಮ ಬಾಲಗೋಕುಲ ಮಾಡಿರುವಂತಹ ಕೆಲಸ ಏನು ಅಂತ ನಮಗೆ ಈಗ ಅದರ ಪ್ರಭಾವ ಗೊತ್ತಾಗ್ಲಿಕ್ಕೆ ಸಾಧ್ಯ. ಕಳೆದ ಇಷ್ಟು ವರ್ಷಗಳಲ್ಲಿ ಶಿಶು ಶಿಕ್ಷಣದಲ್ಲಿ ಮಾಡ್ತಾ ಇದ್ದಂತಹ ಇದರ ಪ್ರಭಾವ ಏನಾಯ್ತು ಅಂತ ಕೇಳಿದ್ರೆ, ಇವತ್ತು ಇಡೀ ರಾಷ್ಟ್ರ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಆಗಿದೆ. ಈಗ ಕೊಡ್ತಾ ಇರುವಂತಹ ಶಿಕ್ಷಣದಲ್ಲಿ ಬರವಣಿಗೆಗೆ ಕೊನೆಯ ಒತ್ತು. ತುಂಬಾ ಜನಕ್ಕೆ ಯಾವಾಗಲೂ ನಾವು ಅನ್ಕೊಳ್ಳೋದೇನು ಅಂತ ಕೇಳಿದ್ರೆ, ಮೊದಲು ಹೋಗಿ ಮಗು ಬರಿಬೇಕು ಅಂತ ಹೇಳೋದು. ಆದ್ರೆ ನೀವು BEd ಮಾಡಿ ಅಥವಾ ಯಾವುದೇ ಶಿಕ್ಷಣ ತಜ್ಞರ ಹತ್ರ ಕೇಳಿ, ಆ ಶಿಕ್ಷಣ ತಜ್ಞರ ಹತ್ರ ಕೇಳಿದ್ರೆ ಮಗು ಮೊದಲು ಮಾಡಬೇಕಾದದ್ದು ಏನು ಅಂತ ಕೇಳಿದ್ರೆ ಕೇಳಬೇಕಾದದ್ದು. ಕೇಳದೇ ಇದ್ರೆ ಇನ್ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಗು ಮೊದಲು ಕೇಳಬೇಕು, ಕೇಳಿದ ನಂತರ ಅದು ಮಾತಾಡಬೇಕು. ಯಾವ ಸಂಗತಿ ಬೇಕಾದರೂ ಇರ್ಬೋದು. ಉದಾಹರಣೆಗೆ 10ನೇ ತರಗತಿಯ ಪಾಠದಲ್ಲಿಯೂ ಕೂಡ ಮೊದಲು ವಿಷಯವನ್ನ ಕೇಳಬೇಕು, ಕೇಳಿ ಆದ ನಂತರ ಮಾತಾಡುವುದು, ಆ ಮಾತಾಡಿ ಆದ ನಂತರ ಅದನ್ನು ಓದುವುದು, ಅದಾದ ನಂತರ ಬರವಣಿಗೆ ನಿಜವಾಗಿ ಕೊನೆಯ ಹಂತ ಅಂತ ಹೇಳಿದ್ರೆ, ಮಗು ಹತ್ರ ಮೊದಲು ಏನನ್ನೋ ಒಂದು ಬರೆಸಿ ಇದರ ಮೇಲೆ ತಿದ್ದು ಅಂತ ಹೇಳುವಂತಹ ಪದ್ಧತಿ ಅದು ನಮ್ಮ ಪದ್ಧತಿ ಅಲ್ಲ. ಮೊದಲು ಕೇಳಬೇಕಾದದ್ದು. ಆ ಕೇಳಿದ ನಂತರ ಒಂದೊಂದಾಗಿ ಅದಕ್ಕೆ ಬೇಕಾದಂತಹ ವಿಕಾಸಗಳು ಆಗ್ತಾ ಹೋಗ್ತವೆ. ನಾವು ಕೂಡ ಮನೆಯಲ್ಲಿ ಒತ್ತಾಯ ಮಾಡಿ ಯಾವುದೋ ಮಗುವಿಗೆ ಬರೆಸ್ತಾ ಇದ್ದೇವೆ ಅಂತ ಆದ್ರೆ ಅದರ ಶಿಕ್ಷಣದ ಪದ್ಧತಿ ಸರಿ ಇಲ್ಲ ಅಂತ ಅರ್ಥ. ಕಳೆದ ಒಂದು 3-4 ದಿವಸದ ಹಿಂದೆ ಇಲ್ಲಿ ಪ್ರೌಢಶಾಲೆಯ ಶಿಕ್ಷಕರು ಇದ್ರೆ ಗೊತ್ತಾಗ್ತದೆ, ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಆರೋಗ್ಯ ತಪಾಸಣೆ ಆಗಬೇಕು. ಅದರಲ್ಲಿಯೂ ವಿಶೇಷವಾಗಿ ವಿಕಲಾಂಗ, ವಿಶಿಷ್ಟ ಚೇತನ ಅಂತ ನಾವೆಲ್ಲ ಏನು ಕರಿತೇವೆ, ಒಂದು ಸ್ವಲ್ಪ ಅಂಗವಿಕಲ, ಮಾನಸಿಕವಾಗಿ ಸ್ವಲ್ಪ ಸಾಮರ್ಥ್ಯ ಕಡಿಮೆ ಇರುವ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬನ್ನಿ, ಅವರಿಗೆ ಎಷ್ಟು ಪರ್ಸೆಂಟೇಜ್ ನಮಗೆ ಪರೀಕ್ಷೆ ಬರೀಬೇಕು ಅಂತ ಆದ್ರೆ ಅವರಿಗೆ ವಿಶೇಷವಾದಂತಹ ರಿಯಾಯಿತಿ ಕೊಡಬೇಕು. ಇದನ್ನೆಲ್ಲ ಲೆಕ್ಕಾಚಾರ ಹಾಕ್ಲಿಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕಳಿಸಿತ್ತು. ಅಲ್ಲಿ ಹೋದಾಗ ನಮ್ಮ ಶಾಲೆಯ ಒಬ್ರು ಶಿಕ್ಷಕರು ಹೇಳಿದ್ರು, ಒಂದು ಮಗುವನ್ನ ಪರೀಕ್ಷೆ ಮಾಡಿ ಆದಾಗ ಆ ಮಗುವಿನ ತಾಯಿ ಹತ್ರ ಅಲ್ಲಿ ಡಾಕ್ಟರ್ಸ್ ಕೇಳ್ತಾರೆ, ಏನು ಅಂತ ಕೇಳಿದ್ರೆ, ಆ ಮಗುವಿಗೆ ಗ್ರಹಣ ಶಕ್ತಿ ಸ್ವಲ್ಪ ಕಡಿಮೆ, ಸ್ವಲ್ಪ ಅಲ್ಲ, ಒಂದು 50% ಕಡಿಮೆ. ಈ ಮಗು ಹುಟ್ಟಿದ ತಕ್ಷಣ ಕೂಗ್ಲಿಲ್ವಾ, ಅಳ್ಳಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಡಾಕ್ಟರ್, ಅದು ಅಳುವಾಗ ಒಂದು ಅರ್ಧ ನಿಮಿಷ ತಡ ಆಗಿದೆ. ಎಷ್ಟು ನಿಮಿಷ? ಅರ್ಧ ನಿಮಿಷ. ಹುಟ್ಟಿದ ತಕ್ಷಣ ಅರ್ಧ ನಿಮಿಷ ಮಗು ಅಳುವುದು ತಡವಾದ ಕಾರಣಕ್ಕೆ ಆ ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ 25% ಕುಂಠಿತ ಆಗಿದೆ. ಅರ್ಧ ನಿಮಿಷ ಅಂದರೆ ಆ ಮಗುವಿನ ಮೆದುಳು ಬೆಳವಣಿಗೆಯ ವೇಗ ಎಷ್ಟು ಅಂತ ಕೇಳಿದ್ರೆ, ಹುಟ್ಟಿದ ತಕ್ಷಣ ಮಗು ಅಳುತ್ತದಲ್ಲ, ಆಗ ಅದರ ಮೆದುಳು ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆದದ್ದು 5 ವರ್ಷದಲ್ಲಿ 90% ಮೆದುಳು ಬೆಳವಣಿಗೆ ಆಮೇಲೆ ಆಗಿ ನಿಂತು ಹೋಗ್ತದೆ. ಆ 5 ವರ್ಷದಲ್ಲಿ ಯಾವ ಶಿಕ್ಷಣವನ್ನು ನಾವು ಕೊಡ್ತೇವೆ, ಆ 5 ವರ್ಷದಲ್ಲಿ 90% ಮೆದುಳು ಎಷ್ಟು ತಯಾರಾಗಬೇಕು, ಅವನು ಇಡೀ ಮುಂದಿನ ಜೀವನಕ್ಕೆ ಬೇಕಾದಂತಹ, ನಮಗೆಲ್ಲ ಮನೆಯಲ್ಲಿ ಬಿಲ್ಡಿಂಗ್ ಕಟ್ಟಿ ಕಾಂಕ್ರೀಟ್ ಹಾಕಿದ ಮರು ದಿವಸ ನಾವು ಅದಕ್ಕೆ ನೀರು ಹಾಕ್ತೇವೆ. ನಮಗೆ ಗೊತ್ತಿದೆ, ನೀರು 1 ವರ್ಷ ಬಿಟ್ಟು ತುಂಬ ನೀರು ತುಂಬಿಸುವ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಆ ನೀರನ್ನು ಅದು ಹೀರುವುದಿಲ್ಲ. ಮನೆಯಲ್ಲಿ ನಾವು ಜಾಮೂನ್ ಮಾಡ್ತೇವೆ, ಜಾಮೂನ್ ಮಾಡಿ ಎಣ್ಣೆಯಿಂದ ಕರೆದು ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಹೊರಗೆ ಇಟ್ಟು ಆಮೇಲೆ ಸಕ್ಕರೆ ಪಾಕಕ್ಕೆ ಹಾಕಿದರೆ ಅದು ಸಕ್ಕರೆ ಪಾಕ ಹೀರ್ಕೊಳ್ಳೋದಿಲ್ಲ. ಈ ಎಲ್ಲ ಉದಾಹರಣೆಗಳು ನಮಗೆ. ಇದೇ ರೀತಿ ಮಗು ಹುಟ್ಟಿದ ತಕ್ಷಣ ಅದರ ಮೆದುಳಿನ ಬೆಳವಣಿಗೆ ಆರಂಭ, 5 ವರ್ಷದಲ್ಲಿ 90% ಮೆದುಳು ಬೆಳವಣಿಗೆ ಆಗಿ ಹೋಗ್ತದೆ. ಮತ್ತೆ 10% ನಿಧಾನಕ್ಕೆ ಒಂದಷ್ಟು ವರ್ಷದಲ್ಲಿ ಆಗ್ತದೆ. ಅಕಸ್ಮಾತ್ ಆಗದಿದ್ರೂ ಗಡಿಬಿಡಿಲ್ಲ. 90% ಆ ಮೆದುಳಿನ ಬೆಳವಣಿಗೆ 5 ವರ್ಷದಲ್ಲಿ ಮುಗೀತದೆ ಅಂತ ಆದ್ರೆ, ಆ 5 ವರ್ಷದ ಒಳಗಡೆ ನಾವು ಕೊಡುವಂತಹ ಶಿಕ್ಷಣ ಹೇಗಿರಬೇಕು ಅದನ್ನ ಸರ್ಕಾರ ಈಗ ಮನಗಂಡಿದೆ. ನಮ್ಮ ವಿದ್ಯಾಭಾರತಿಯಂತಹ, ನಮ್ಮ ಶಿಶು ಮಂದಿರದಂತಹ ವ್ಯವಸ್ಥೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಹಾಗೆ ಬೆಳವಣಿಗೆ ಆದಂತಹ ಪದ್ಧತಿಯಲ್ಲಿ ಬೆಳೆದಂತಹ ಮಗು ಅದು ಅದ್ಭುತವಾದದ್ದನ್ನ ನಾವು ಅಂಥವರೆಲ್ಲ 90% ತೆಗಿತಾರ?
ಅಂಥವರೆಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ಹೋಗ್ತಾರಾ ಅಂತ ಕೇಳಿದರೆ, ಅವರಲ್ಲಿ ಬೆಳೆಯಲೇಬೇಕಾದಂತಹ ಕೆಲವು ಮೌಲ್ಯಗಳು ಯಾವುದಿದ್ದಾವೆ, ಅವರಲ್ಲಿ ಮೂಡಲೇಬೇಕಾದಂತಹ ಕೆಲವು ಭಾವನೆಗಳು ಯಾವುದಿದ್ದಾವೆ, ಅದು ಮೂಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಎಷ್ಟೋ ಮನೆಗಳನ್ನು ನೋಡ್ತೇವೆ. ಮೊನ್ನೆ ಅಷ್ಟೇ ನಡೆದಂತಹ ಅಯೋಧ್ಯೆ ಅಭಿಯಾನದ ಸಂದರ್ಭದಲ್ಲಿ ಮತ್ತೆ ತುಂಬಾ ವರ್ಷಗಳ ನಂತರ ಮನೆಗೆ ಹೋಗುವಂತ ಅವಕಾಶ ಸಿಕ್ಕಿತು. ಇಂಜಿನಿಯರ್ ಓದ್ತಾ ಇರುವಂತ 2 ಮಕ್ಕಳ ಮನೆ, ಅಪ್ಪ ಅಮ್ಮ ಇರಲಿಲ್ಲ. ಅಯೋಧ್ಯೆ ಅಭಿಯಾನದ ಸಂಗ್ರಹಕ್ಕೆ ಹೋದ್ರೆ ಗೇಟ್ನಲ್ಲಿ ನಾವು ಹೋಗಿ ಬಾಗಿಲು ತೆಗೆದ ತಕ್ಷಣ ಹೊರಗಡೆ ಬಂದ್ರು, ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೇಳಿದ್ರು. ನಾವು ಯಾಕೆ ಬಂದದ್ದು ವಿವರಿಸಿದ ಮೇಲೆ, ಅಯೋಧ್ಯೆಯ ಎಲ್ಲಿರುವುದು, ಮಂದಿರ ಆಗ್ತಾ ಉಂಟಾ? ಎಂತ ಮಂದಿರ? ಇಂಜಿನಿಯರಿಂಗ್ ಓದ್ತಾ ಇರೋ ವಿದ್ಯಾರ್ಥಿಗಳು. ಅವರು ಇಂಜಿನಿಯರಿಂಗ್ ಎಷ್ಟು ಓದಿದ್ರು ಅವರ ಪ್ರಯೋಜನ ಇಲ್ಲ. ಹಾಗಿರುವವರು ನಮ್ಮ ದೇಶದಲ್ಲಿದ್ದು ಇಂತಹವರನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ನಾವು ಇರುವಂಥದ್ದಲ್ಲ. ನಿರ್ಮಾಣ ಆಗಬೇಕಾಗಿರೋದು ಈ ದೇಶದ ಮೌಲ್ಯಗಳ ಜೊತೆಗೆ, ಈ ದೇಶದ ಶ್ರದ್ಧೆ ನಂಬಿಕೆಗಳ ಜೊತೆಗೆ ನಮ್ಮ ಮಗುವಿನ ಸಂಬಂಧವನ್ನು ಬೆಳೆಸಬೇಕು ಅಂತ ಹೇಳುವ ಕಾರಣಕ್ಕೆ ಶಿಶು ಶಿಕ್ಷಣದ ವ್ಯವಸ್ಥೆಯನ್ನ ಈ ದೇಶದಲ್ಲಿ ರೂಪಿಸಿದ್ರು. ಅದನ್ನು ಅಧಿಕೃತವಾಗಿ ಸರ್ಕಾರವೇ ತರ್ತಾ ಇದೆ. ಮಕ್ಕಳಿಗಿರುವಂತಹ ಕುತೂಹಲ ಇರ್ಬೋದು, ಅವರಿಗಿರುವಂತಹ ಸಮಸ್ಯೆ ಇರ್ಬೋದು, ಮಕ್ಕಳು ಕೇಳುವಂತಹ ಪ್ರಶ್ನೆಗಳನ್ನು ಅನೇಕ ಬಾರಿ ನೀವು ಸುಮ್ಮನೆ ಕೂತ್ಕೋ ಅಂತ ನಾವು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಯಾವುದನ್ನು ಮಾಡದೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳುವಂತಹ ಸುಮಾರು 16 ಅಂಶಗಳು ಆ ಶಿಶು ಶಿಕ್ಷಣದಲ್ಲಿದ್ದಾವೆ. ನಾವು ತಾಯಂದಿರು 5 ವರ್ಷದವರೆಗೆ ಮಕ್ಕಳನ್ನ ಯಾವ ದೃಷ್ಟಿಕೋನ ಕೊಟ್ಟು ಬೆಳೆಸ್ತೇವೆ ಅದೇ ರೀತಿ ಮಗು ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಅದಕ್ಕೂ ಪೂರ್ವಭಾವಿಯಾಗಿ ಒಂದು ಹಿನ್ನೆಲೆಯಲ್ಲಿ ಶ್ರೀಯುತ ನಾರಾಯಣರು ಹೇಳಿರೋ ಹಾಗೆ ಆ ಶಿಕ್ಷಣವನ್ನು ಎಲ್ಲಿಂದ ಪ್ರಾರಂಭ ಮಾಡಬಹುದು ಅಂತ ಕೇಳಿದ್ರೆ, ಗರ್ಭಸ್ಥ ಶಿಶುವಿನಿಂದ, ಅಂದ್ರೆ ಮಗು ಹೊಟ್ಟೆಯಲ್ಲಿರುವಾಗ, ತಾಯಿ ಗರ್ಭಿಣಿಯಾಗಿರುವಾಗ. ಅದಕ್ಕೂ ಹಿಂದೆ ಹೋಗಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ತಾಯಿ ತಾನು ಗರ್ಭ ಧರಿಸಬೇಕು ಅಂತ ತೀರ್ಮಾನ ಮಾಡಿದ ಕ್ಷಣದಿಂದ ತಂದೆ ಮತ್ತು ತಾಯಿ ಇಬ್ಬರೂ ಸೇರಿಕೊಂಡು ತಮ್ಮ ಮಗು ಹೇಗಿರಬೇಕು ಅಂತ ಹೇಳುವುದನ್ನು ಮುಂದೆ ಆಲೋಚನೆ ಮಾಡಿಕೊಂಡು ಆ ಶರೀರ ಶುದ್ಧಿಯ ಪ್ರಕ್ರಿಯೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ಅದು ಯೋಗ ಇರಬಹುದು, ಅದು ಆಯುರ್ವೇದ ಇರಬಹುದು, ಅದು ಉಪವಾಸ, ಧ್ಯಾನ, ತಪ, ಭಗವಂತನ ಇದೆಲ್ಲವೂ ಇರಬಹುದು. ಈ ಎಲ್ಲ ಹಂತದಲ್ಲಿ ಬೆಳೆಸ್ತಾ 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 9 ತಿಂಗಳವರೆಗೆ ಗರ್ಭದಲ್ಲಿ ಇರುವಂತಹ ಮಗುವಿಗೆ ಆಗಲೇ ಕೊಡಬೇಕಾದಂತಹ ಶಿಕ್ಷಣವನ್ನು ಹೊರಗಿನಿಂದ ತಾಯಿ ಕೊಡ್ಲಿಕ್ಕೆ ಸಾಧ್ಯ, ಒಳಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನ ಗುಜರಾತ್ನಲ್ಲಿ ಚಿಲ್ಡ್ರನ್ ಯೂನಿವರ್ಸಿಟಿಯಲ್ಲಿ ಅದನ್ನು ಪ್ರಯೋಗ ಮಾಡಿ ಸಾಬೀತು ಮಾಡಿ ಇವತ್ತು ಗುಜರಾತ್ನಲ್ಲಿ ಅದೊಂದು ದೊಡ್ಡ ಕಾರ್ಯಕ್ರಮ ಆಗಿ ನಿಂತಿದೆ. ಇವತ್ತು ಅಂದ್ರೆ ಮದುವೆ ಆಗುವ ಮುಂಚೆಯೇ ಅನೇಕರು ಹೆಸರು ನೋಂದಣಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ತಾನೊಂದು ಒಳ್ಳೆಯ ಯೋಗ್ಯವಾದಂತಹ ಮಗುವಿಗೆ ಜನ್ಮ ನೀಡಬೇಕು ಅಂತ ಆದ್ರೆ ಅದರ ಪ್ರೋಸೆಸ್, ಅದರ ಪ್ರಕ್ರಿಯೆ ಆರಂಭ ಆಗುವುದು ಅಲ್ಲಿಂದ. ಅದಕ್ಕೆ ಮೂಲಭೂತವಾಗಿ ಈ ಶಿಶು ಮಂದಿರದಲ್ಲಿ ನಡೀತಾ ಇರುವಂತಹ ನವದಂಪತಿಯಂತಹ ಕಾರ್ಯಕ್ರಮಗಳು ಕೂಡ ಅದಕ್ಕೆ ಮೂಲ ಪ್ರೇರಣೆಯನ್ನು ಕೊಡಬಲ್ಲಂಥವುಗಳು. ನವದಂಪತಿ ಕಾರ್ಯಕ್ರಮ ಒಂದು ಹೊಸ ಕಾರ್ಯಕ್ರಮ. ಯಾವ ಶಿಶು ಮಂದಿರದಲ್ಲಿಯೂ ಯಾವ ಅಂಗನವಾಡಿಯಲ್ಲಿಯೂ ಮಾಡದೇ ಇರುವಂತಹ ಒಂದು ಕಾರ್ಯಕ್ರಮವನ್ನ ನಾರಾಯಣರು ಅಲ್ಲಿ ಒಂದು ಮಾಡ್ತಾರೆ. ಎಲ್ಲಿ? ಕೀನ್ಯದಲ್ಲಿ. ಇದೊಂದು ಹೊಸ ಕಾರ್ಯಕ್ರಮಕ್ಕೋಸ್ಕರ ಮಾಡ್ತಾ ಇರುವುದಲ್ಲ, ಹೊಸ ದೃಷ್ಟಿಕೋನವನ್ನು ಕೊಡ್ಲಿಕ್ಕೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಆದ್ದರಿಂದ ಇಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳ ಹಿಂದೆ ಅನೇಕ ಚಿಂತನೆಗಳಿದೆ. ಶಿಕ್ಷಣದಲ್ಲಿ ಭಾರತೀಯತೆ ಇಲ್ಲ ಅಂತ ಹೇಳಿದ್ದನ್ನ ತರುವಂತಹ ಪ್ರಯತ್ನವನ್ನ ಅನೇಕ ವರ್ಷಗಳಿಂದ ಈ ಶಿಶು ಮಂದಿರ ಮಾಡ್ತಾ ಇದೆ. ಕೊನೆಯ ಒಂದು ಘಟನೆಯನ್ನು ನಾನು ಹೇಳಿ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲ ಜವಾಬ್ದಾರಿಗಳು ಇರುವಂತಹದ್ದು ತಾಯಂದಿರಿಗೆಯ ಅಂತ ಕೇಳಿದ್ರೆ, ಅಲ್ಲಿ ತಾಯಿ ಅಂತ ಹೇಳಿದ್ರೆ ತಂದೆಯೂ ಬಂತು, ತಾಯಿಯೂ ಬಂತು, ಅಜ್ಜನು ಬಂತು, ಅಜ್ಜಿ ಬಂತು, ಇಡೀ ಮನೆ ಬಂತು. ಆ ಮನೆ ಆ ಮಗುವನ್ನ ಬೆಳೆಸಲಿಕ್ಕೆ ಇರುವಂತಹ ಒಂದು, ಅದನ್ನು ನಮ್ಮಲ್ಲಿ ಹೇಳಿದ್ದು ಮನೆಯ ಮೊದಲ ಪಾಠಶಾಲೆ ಅಂತ. ಈ ಎಲ್ಲ ವ್ಯವಸ್ಥೆಗಳು ಹಿಂದೆ ನಮ್ಮ ಮನೆಗಳಲ್ಲಿ ಕೂಡು ಕುಟುಂಬ ಇದ್ದಾಗ ಸಿಗ್ತಾ ಇತ್ತು. ಆದ್ರೆ ಇವತ್ತು ತಾಯಂದಿರ ಅನೇಕ ಹೇಳಿದರೆ ಬೇಸರ ಮಾಡ್ಕೊಳ್ಳೋದಿಲ್ಲ ಯಾರು ಕೂಡ. ನಮ್ಮ ಅನೇಕ ಅಸಡ್ಡೆಯ ಕಾರಣಕ್ಕಿರಬಹುದು, ನಮಗೆ ಮೊಬೈಲ್ನಲ್ಲಿ ಸ್ವಲ್ಪ ಸಮಯ ಜಾಸ್ತಿ ಬೇಕು, ಧಾರಾವಾಹಿಗಳ ಕಡೆ ಗಮನ ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಇರಬಹುದು ಮಕ್ಕಳ ಗಮನ ಕಡಿಮೆ ಆಗ್ತಾ ಉಂಟು. ಅದಕ್ಕೆ ಈಗ ಕೇಂದ್ರ ಸರ್ಕಾರವೇ ಆಲೋಚನೆ ಮಾಡಿದೆ, ಇಷ್ಟು ವರ್ಷ ಇದ್ದಂತಹ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ನವರೆಗೆ ಶಾಲೆಗೆ ಸೇರಿಸಿದ್ರೆ ಆಯ್ತು, ಹೋಗ್ತಾ ಇರ್ತದೆ ಮಗು. ಒಮ್ಮೆ 7ನೇ ಕ್ಲಾಸಲ್ಲಿ ಮುಗೀತು ಅಂತಾರೆ 8ನೇ ಕ್ಲಾಸಿಗೆ ಬೇರೆ ಶಾಲೆಗೆ ಸೇರಿಸಬೇಕು. ಹೀಗೆಲ್ಲ ಇತ್ತಲ್ಲ, ಆ ವ್ಯವಸ್ಥೆಯನ್ನೆಲ್ಲ ಹೊಸ ಶಿಕ್ಷಣ ನೀತಿ ಬದಲು ಮಾಡಿದೆ. ನಾವು LKG UKG ಅಂತ ಅನೇಕರು ಏನು ಹೇಳ್ತೇವೆ, ಅಥವಾ ಶಿಶು ಮಂದಿರದಲ್ಲಿ ಕೊಡುವಂತಹ ಶಿಕ್ಷಣ ಏನಿದೆ ಅದಕ್ಕೆ 1 ವರ್ಷ ಪೂರ್ವಭಾವಿಯಾಗಿ ಮುಂದಿನ ಶಿಕ್ಷಣ, ಅಂದ್ರೆ ಮಗುವಿಗೆ 3 ವರ್ಷ ಆಗುವಾಗ ಅದರ ಶಿಕ್ಷಣ ಆರಂಭ ಆಗ್ತದೆ. ಆ 3 ವರ್ಷದ ನಂತರ 4, 5, 6, 7, 8 ಮಗುವಿಗೆ 8 ವರ್ಷ, ಅಂದ್ರೆ 2ನೇ ಕ್ಲಾಸಿಗೆ ಮಗು ಬರುವವರೆಗಿನ ಆ ವರ್ಷ ಯಾವುದಿದೆ ಅದು ಬಹಳ ಪ್ರಮುಖ. ಅದಕ್ಕೆ ಬುನಾದಿ ಶಿಕ್ಷಣ, ಫಂಡಮೆಂಟಲ್ ಅಂತ ಹೇಳಿ ಸರ್ಕಾರವೇ ಅದಕ್ಕೆ ಬೇಕಾದಂತಹ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದೆ. ಹಾಗಾಗಿ ಅಂಗನವಾಡಿ ಇರ್ಬೋದು, ಶಿಶು ಮಂದಿರ ಇರ್ಬೋದು, KG ಕ್ಲಾಸ್ಗಳಿರ್ಬೋದು, ಅದೆಲ್ಲವೂ ಕೂಡ 2ನೇ ತರಗತಿಯವರೆಗೆ ಒಂದು ಸೆಟ್, 5 ವರ್ಷದ ಒಂದು ಸೆಟ್. ಅದಾದ ಮೇಲೆ 3 ವರ್ಷದ ಪ್ರಾಥಮಿಕ ಶಾಲೆ ಅಂತ ಹೇಳಿದ್ರೆ ಈಗ ಇರುವ 8ನೇ ಕ್ಲಾಸು ಅದು ಮುಂದೆ ಪ್ರಾಥಮಿಕ ಶಾಲೆಗೆ ಬರ್ತದೆ. 3, 4, 5, 6, 7, 8 ಈ 3 ವರ್ಷದ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಅಂತಾಗಿ ಪ್ರಾಥಮಿಕ ಶಾಲಾ ಶಿಕ್ಷಣ 8 ವರ್ಷದ ಒಳಗಡೆ ಮುಗೀತದೆ. ಈ ಇವನ
ಈ ವರ್ಷದಲ್ಲಿ 8ನೇ ತರಗತಿಗೆ ಅವ ಯಾವಾಗ ಬರ್ತಾನೆ, ಆ 8ನೇ ತರಗತಿಗೆ ಬರಬೇಕಾದ್ರೆ ಅವ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು, ನಾನು ಮುಂದೆ ಸೈನ್ಸ್ ತಗೊಳ್ಳೋದು, ಆರ್ಟ್ಸ್ ತಗೊಳ್ಳೋದು, ಕಾಮರ್ಸ್ ತಗೊಳ್ಳೋದು, ಯಾವ ಕ್ಷೇತ್ರದಲ್ಲಿ ನಾನು ಹೋಗಬೇಕು ಅಂತ. ಈಗ ನಾವು ಆಲೋಚನೆ ಮಾಡೋದು ಯಾವಾಗ? SSLC ರಿಸಲ್ಟ್ ಬರಲಿ, ರಿಸಲ್ಟ್ ಬಂದ ಮೇಲೆ ಆಲೋಚನೆ ಮಲ್ಪನೆ. ಅದಲ್ಲ, 8ನೇ ತರಗತಿ ಮಗು ಪಾಸಾಗಿ 9ನೇ ತರಗತಿಗೆ ಬರುವಷ್ಟೊತ್ತಿಗೆ 9ನೇ ತರಗತಿ ಹೈಸ್ಕೂಲ್ ಆಗ್ತದೆ. ಈಗ ಇರುವಂಥ ನಮ್ಮ PUC ಅಂತ ನಾವೇನು ಹೇಳ್ತೇವೆ, ಆ PUC ಎಲ್ಲ ಮುಗಿದು ಹೋಗ್ತದೆ. ಇನ್ನು ಆ PUC 2 ವರ್ಷಗಳು ಕೂಡ 9, 10, 11, 12 4 ವರ್ಷದ ಪ್ರೌಢ ಶಿಕ್ಷಣ. ಅದಕ್ಕೆ ಕಾಲೇಜ್ ಅಂತ ಹೇಳುವುದಿಲ್ಲ ಮುಂದಿನ ದಿವಸಗಳಲ್ಲಿ, PUC ಅಂತ ಹೇಳುವುದಿಲ್ಲ, ಅದನ್ನು ಪ್ರೌಢ ಶಿಕ್ಷಣ ಅಂತ ಹೇಳಿ ಅವನು ಅಲ್ಲಿಗೆ ಬರುವಾಗ ನಾನು ನಿಜವಾಗಿ ಜೀವನದಲ್ಲಿ ಏನಾಗಬೇಕು ಅಂತ ಆತ ನಿಶ್ಚಯ ಆಗಬೇಕು. ಅಂತಹ ಶಿಕ್ಷಣವನ್ನ ಆತ 8ನೇ ತರಗತಿ ಅಂತ ನಾವು ಹೇಳುವಂತಹ ಪ್ರಾಥಮಿಕ ಶಾಲೆಗೆ ಸೇರುವಂಥ 8ನೇ ತರಗತಿಯಲ್ಲಿ ನಿಶ್ಚಯ ಮಾಡಿ 9, 10ರಲ್ಲಿ ನನಗೆ ಆ ಶಿಕ್ಷಣವನ್ನು ತಗೊಳ್ಳಿಕ್ಕೆ ಯೋಗ್ಯತೆ ಇದೆ ಅಂತ ಟೆಸ್ಟ್ ಮಾಡಿ 11, 12ರಲ್ಲಿ ಆತ ಅದನ್ನು ಅಧ್ಯಯನ ಮಾಡ್ತಾನೆ. ಈ ರೀತಿ ಮುಂದಿನ ಶಿಕ್ಷಣ ಆಮೇಲೆ ಉನ್ನತ ಶಿಕ್ಷಣ ಪದವಿ ಅಂತ ನಾವೇನು ಹೇಳ್ತೇವೆ, ಅದು ಇಷ್ಟು ವರ್ಷ 3 ವರ್ಷ ಆಯಿತು, ಅದಿನ್ನು 4 ವರ್ಷ ಪದವಿ ಆಗಲಿಕ್ಕಿದೆ. ಆ ವಯಸ್ಸಿಗೆ ನಮ್ಮ ಮಕ್ಕಳು ಬರುವಾಗ ಇಲ್ಲಿ ಇನ್ನೂ ಅನೇಕ ವಾರ್ಷಿಕೋತ್ಸವಗಳಾಗಬಹುದು, ಆ ವಾರ್ಷಿಕೋತ್ಸವದಲ್ಲಿ ಮುಂದಿನವರ ಆ ವಿಷಯವನ್ನು ಹೇಳ್ಬೋದು. ಹಾಗಾಗಿ ಈಗ ಬದಲಾಗ್ತಾ ಇರುವಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಇಷ್ಟು ನಿಮ್ಮ ಗಮನಕ್ಕೆ ತಂದು, ವಿವೇಕಾನಂದರು ನರೇಂದ್ರ ಆಗಿದ್ದಾಗ, ಅಂದರೆ ಬಾಲ್ಯಕಾಲದಲ್ಲಿ ಇದ್ದಾಗ ಕಲ್ಕತ್ತಾದ ನಗರದಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಆಗಿನ ತುಂಬ ಆಕರ್ಷಣೀಯ ವಿಷಯ ಅಂದರೆ JCB ಆಗಿರಲಿಲ್ಲ. ಅವತ್ತು ಮಗುವಿಗೆ ಬಹಳ ಇಂಟ್ರೆಸ್ಟ್ ವಿಷಯ ಅಂತ ಹೇಳಿದ್ರೆ ಕುದುರೆ ಗಾಡಿ ಆಗಿತ್ತು. ಮಗು ನರೇಂದ್ರ ಯಾವಾಗಲೂ ಅಮ್ಮನ ಹತ್ರ, ಭುವನೇಶ್ವರಿ ದೇವಿ ಹತ್ರ ಹೇಳೋನು, ಅಮ್ಮ ನಾನು ಮುಂದೆ ಜೀವನದಲ್ಲಿ ದೊಡ್ಡ ಆದ ಮೇಲೆ ಕುದುರೆ ಗಾಡಿಯನ್ನು ಓಡಿಸುವ ಸಾಬಿ ಅಂದರೆ ಬ್ಯಾರಿ ಅಂತ, ಆ ಊರಿನಲ್ಲಿ ಕಲ್ಕತ್ತಾದಲ್ಲಿ ಜಟ್ಕಾ ಸಾಬಿ ಅಂತ ಹೇಳಿದ್ರೆ ಆ ಜಟ್ಕಾವನ್ನು ಓಡಿಸುವವರು ಅವರು. ನಾನು ಜಟಕಾ ಸಾಬಿ ಆಗ್ತೇನೆ ಅಂತ ನರೇಂದ್ರ ಹೇಳ್ತಾ ಇದ್ರು. ಆಗ ಅಮ್ಮ ಆಗು ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದ. ಅವತ್ತು ಸಂಜೆ ದೇವರ ಕೋಣೆಯಲ್ಲಿ ಕೂರಿಸಿ ದೇವರಿಗೆ ದೀಪ ಎಲ್ಲ ಹಚ್ಚಿದ ನಂತರ ದೇವರ ಕೋಣೆಯಲ್ಲಿ ಇದ್ದಂತಹ ಒಂದು ಭಾವಚಿತ್ರವನ್ನು, ಒಂದು ಫೋಟೋವನ್ನು ತೋರಿಸಿ ಅಮ್ಮ ಹೇಳ್ತಾರೆ, ನೀನು ರಥ ಓಡಿಸುವವನು, ಕುದುರೆ ಗಾಡಿಯನ್ನು ಓಡಿಸುವವನೇ ಆಗು. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಚಿತ್ರದಲ್ಲಿ ಕೃಷ್ಣ ಕೂತ್ಕೊಂಡು ಅರ್ಜುನನ ರಥವನ್ನ ಹಿಡಿದಿರುವಂತಹ ಒಂದು ಚಿತ್ರ, ಭಗವದ್ಗೀತೆ ಉಪದೇಶದ ಚಿತ್ರ ಹಾಕಿದ್ರಲ್ಲಿ ಅಲ್ಲಿ ಓಡಿಸ್ತಾ ಇದ್ದಾನಲ್ಲ ಆ ರಥ ಓಡಿಸುವ, ಹಾಗಾಗ್ಬೇಕು. ಇದು ಕೊಟ್ಟಂತಹ ದೃಷ್ಟಿ. ಅಮ್ಮಂದಿರು, ತಾಯಂದಿರು ಮನೆಯಲ್ಲಿ ಮಗುವಿನ ಮುಂದೆ ಕೊಡಬಹುದಾದಂತಹ ದೃಷ್ಟಿ ಎಂತಹದ್ದು ಅಂತ ಕೇಳಿದ್ರೆ ಇಂತಹ ದೃಷ್ಟಿ ಕೊಡಬೇಕು. ಅಂತಹ ದೃಷ್ಟಿ ಕೊಡುವಂತಹ ಬಹಳ ದೊಡ್ಡ ಜವಾಬ್ದಾರಿ ನಮಗಿದೆ. ಮಾತೃಭಾಷೆಯಲ್ಲೇ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳುವುದು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶ. ಆದರೂ ಅನೇಕರಿಗೆ ಆ ವ್ಯಾಮೋಹವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂಗ್ಲಿಷ್ ಒಂದು ಸ್ವಲ್ಪ ಬರದೇ ಇದ್ರೆ ನಮ್ಮ ಮಗು ಏನು ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ಭಾವನೆ ಅನೇಕರ ಮನಸ್ಸಿನಲ್ಲಿದೆ. ಹಾಗಾಗಿ ಮತ್ತೆ ಪುನಃ ಅನೇಕರು KG ಇಂಗ್ಲಿಷ್ ಮೀಡಿಯಂಗೆಲ್ಲ ಕಳಿಸ್ತಾ ಇರ್ತೀರಿ ನೀವು. ಅಂತಹ ಸಂದರ್ಭದಲ್ಲೂ ನಮ್ಮ ಕೇಶವ ಶಿಶು ಮಂದಿರದಲ್ಲಿ ಮಾಡುವಂತಹ ಬಾಲಗೋಕುಲಕ್ಕೆ ಯಾರು ಬರಬಾರದು ಅಂತ ಏನಿಲ್ಲ. ಬಾಲಗೋಕುಲ ಅಂತಹ ರಾಷ್ಟ್ರೀಯ ದೃಷ್ಟಿಕೋನವನ್ನು ಕೊಡುವಂತಹ ಬಹಳ ದೊಡ್ಡ ಕಾರ್ಯವನ್ನ, ಯಾವ ಸಿಲೆಬಸ್ ಕೂಡ ಹೊರಗಡೆ ಹೇಳಲಿಕ್ಕೆ ಇಲ್ಲದಂತಹ, ಪರೀಕ್ಷೆ ಇಲ್ಲದೆ ನಿಮ್ಮನ್ನು ರೂಪಿಸುವಂತಹ, ಶಿಕ್ಷಣದಲ್ಲಿ ಭಾರತೀಯತೆಯನ್ನು ತರುವಂತಹ ಕೆಲಸವನ್ನ ಆ ರೀತಿಯ ಬಾಲಗೋಕುಲಗಳು ಮಾಡ್ತವೆ. ನಮ್ಮ ಮಗು ಅಂತಹ ವೈಭವದ ಭಾರತದ ನಿರ್ಮಾಣಕ್ಕೆ ಬೇಕಾದಂತಹ ಮಾನಸಿಕ ಸ್ಥಿತಿಯೊಂದಿಗೆ, ಅಂತಹ ಗಟ್ಟಿಯಾದಂತಹ ಮನಸ್ಸಿನೊಂದಿಗೆ ಬೆಳೀಲಿ ಅಂತ ಹಾರೈಸ್ತಾ, ಅಂತಹ ಎಲ್ಲ ಚಟುವಟಿಕೆಗಳಿಗೆ ಕೇಂದ್ರ ಈ ಕೇಶವ ಶಿಶು ಮಂದಿರದ ಕೀನ್ಯ ಆಗ್ತಾ ಇದೆ. ಅಲ್ಲಿಗೆ ನಾವು ಬರೋಣ, ನಮ್ಮವರೆಲ್ಲರನ್ನ ಕಳಿಸೋಣ. ನಮಗೆ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೆ ಯಾವ ಶಿಕ್ಷಣವೂ ನಮಗೆ ಸಿಗೋದಿಲ್ಲ, ಸಂಜೆಯೂ ನಮಗೆ ಶಿಕ್ಷಣ ಸಿಗೋದಿಲ್ಲ. ನಮಗೆ ಶಿಕ್ಷಣ ಸಿಗಬೇಕು ಅಂತಾದ್ರೆ, ನಮ್ಮತನದ ಶಿಕ್ಷಣ ಸಿಗಬೇಕಂತಾದ್ರೆ ಅದು ವಾರದಲ್ಲಿ ಒಂದು ದಿನ ನಮ್ಮ ಊರಿನಲ್ಲಿ ಇರುವಂತಹ ಈ ತರದ ಶಿಶು ಮಂದಿರಗಳು, ಬಾಲಗೋಕುಲಗಳ ಮೂಲಕ ಮಾತ್ರ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳನ್ನ ಭಾರತೀಯ ಶಿಕ್ಷಣ ವಂಚಿತರನ್ನಾಗಿ ಮಾಡದೆ ಅವರನ್ನು ಬೆಳೆಸುವಂತಹ ಜವಾಬ್ದಾರಿ ಇಲ್ಲಿ ಸೇರಿರುವಂತಹ ನಮ್ಮೆಲ್ಲರದ್ದು ಅಂತ ವಿನಂತಿ ಮಾಡ್ಕೊಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಆ ವಿಷಯವನ್ನ ಮನಸ್ಸಿನಲ್ಲಿ ಗಟ್ಟಿ ಇಟ್ಕೊಂಡು ನಾವು ಮುಂದುವರಿಯೋಣ ಅಂತ ಹೇಳುವಂತ ಮಾತನ್ನು ನೆನಪಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಮುಖ್ಯ ಡಾಕ್ಟರ್ ಉದಯ್ ಚಂದ್ರ ಡಿ ಸ್ವರ್ಣ, ಸದಸ್ಯರು ರಾಷ್ಟ್ರೀಯ ಕಾರ್ಮಿಕ ಆಯೋಗ, ಶಿಕ್ಷಣ ಮತ್ತು ಅಭಿವೃದ್ಧಿ, ಭಾರತ ಸರ್ಕಾರ, ಇವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮ ನೆರವೇರಿಸಿದೆ. ಇವತ್ತಿನ ಶಿಶು ಮಂದಿರದ ಈ ಲಘು ವಾಹನ ನಮಗೂ ಈ ವೇದಿಕೆ ಒಪ್ಪುನ ಇರುವೆರೆ ಗಣ್ಯರೇನು ಅಭಿನಂದನೆ ಮನಪುನಂಚಿನ ಒಂದು ನಿರ್ಧಾರನು ಸಮಿತಿ ತಂದನು. ಕರಿನ 17 ತಾರೀಕಿಗೆ ಈ ಪ್ರದೇಶದ ಉಲ್ಲಾಲ ಸಂಘದ ಉಲ್ಲಾಲ ತಾಲೂಕದ ಕೆಲವು ಪ್ರಮುಖರು ಸರ್ಕಾರದ್ದು ಕೆಲವಾತು ವ್ಯವಸ್ಥೆಗೆ ನೇಮಕ ಆದಿತ್ತು. ರೈಟ್ KT ಸುವರ್ಣರ್ಲ ಓಡಿ
ಬಹುಶಃ ಆನಿದ ಕಾರ್ಯಕ್ರಮದ ಒತ್ತಡದ ನಿಮಿತ್ತ ಅವರಿಗೆ ಆನಿ ಬರ್ರೆ ಹಚ್ಚಿ ಆ ಕಾರ್ಯಕ್ರಮವನ್ನು ಇನಿಯಂಕ್ಲು ನೆರವೇರಿಸುವ ಮಿತ KT ಸುವರ್ಣರಿಗೆ ಅಭಿನಂದನಾ ಪತ್ರ. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಸೇವೆಯಲ್ಲಿ ವಿಶೇಷ ರೀತಿಯಲ್ಲಿ ತೊಡಗಿಸಿಕೊಂಡು ತಮ್ಮ ಸಾಧನೆ ಹೆಗ್ಗುರುತಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ನಿರ್ದೇಶಕರಾಗಿ ನಿಯುಕ್ತಿಯಾದ ತಮಗೆ ಹಾರ್ದಿಕ ಅಭಿನಂದನೆಗಳು. ಬಂಟ್ವಾಳ ಅನಂತಾಡಿಯ ಕರಿಂಕ ಮನೆತನದ ದಿವಂಗತ ಶಿವಪ್ಪ ಪೂಜಾರಿ ಮತ್ತು ದಿವಂಗತ ಶ್ರೀಮತಿ ಮುತ್ತಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಶ್ರೀಮತಿ ಯೋಗಿನಿಯವರನ್ನು ಬಾಳ ಸಂಗಾತಿಯಾಗಿ ಪಡೆದು 2 ಮಕ್ಕಳ ತಂದೆಯಾಗಿ ಆದರ್ಶ ದಾಂಪತ್ಯದ ಸವಿಯನ್ನು ಕಂಡವರು. ಪದವಿ ವ್ಯಾಸಂಗವನ್ನು ಪೂರೈಸಿ ಸ್ವಂತ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಸಂಘದ ಶಿಬಿರ ಇತ್ಯಾದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳಿಗೆ ಹೊಸ ಆಯಾಮವನ್ನು ಪಡೆದುಕೊಂಡಿದೆ. ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ಉದ್ಯಮದಲ್ಲಿ ಬೆಳೆದು ಯಶಸ್ವಿ ಉದ್ಯಮಿಯಾಗಿ ಸಾಧನೆಯ ಛಾಪು ಮೂಡಿಸಿದ ಧೀಮಂತ ವ್ಯಕ್ತಿ. ಉಳ್ಳಾಲ ವಲಯ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿದ್ದು ಪ್ರತಿ ವರ್ಷ ಸಮಾಜ ಬಾಂಧವರಿಗೆ ಕೋಟಿ ಜನಯ ಕ್ರೀಡಾಕೂಟ ನೆರವೇರಿಸ್ತಾ ಬಂದಿರುವಿರಿ. ಉಳ್ಳಾಲ ವಲಯ ಹಲವಾರು ಬಡ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕರಿಸಿ ಶಿಕ್ಷಣಕ್ಕೆ ಸಹಕಾರ ನೀಡಿದ್ದೀರಿ. ತಾವು ಸಮಾಜಕ್ಕೆ ಮಾತ್ರವಲ್ಲದೆ ಇತರ ಸಮಾಜದ ಎಲ್ಲ ವರ್ಗಗಳ ಜನರಿಗಾಗಿ ಎಲ್ಲ ಸಂಘಟನೆ ಕ್ಷೇತ್ರಗಳಿಗೆ ಉದಾರ ಸೇವೆ ಸಲ್ಲಿಸಿದ ತಾವು ಸರ್ವರಿಗೂ ಪರಿಚಿತರಾಗಿ ಎಲ್ಲರ ಆದರ ಅಭಿಮಾನವನ್ನು ಗಳಿಸಿರುವಿರಿ. ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗುವ ಅವಕಾಶ ಭಾಗ್ಯ ಪಡೆದು ಮಜರಾಯಿ ಇಲಾಖೆಯ ದೇವಸ್ಥಾನಗಳಿಗೆ ಅನುದಾನವನ್ನು ಒದಗಿಸಿ ಅಭಿವೃದ್ಧಿಗೆ ಕಾರಣಕರ್ತರಾದವರು. ಸಹಕಾರಿ ಕ್ಷೇತ್ರದಲ್ಲಿಯೂ ತಾವು ಯಶಸ್ವಿಯಾದವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ಒಕ್ಕೂಟದ ಸದಸ್ಯರಾಗಿಯೂ ತಮ್ಮ ಸೇವೆ ಗಮನಾರ್ಹ. ರಾಣಿ ಅಬ್ಬಕ್ಕ ಸಾಂಸ್ಕೃತಿಕ ಪರಿಷತ್ ಕಾರ್ಯಾಧ್ಯಕ್ಷರಾಗಿ, ಮಾತೃಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ, ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಮುಕ್ತೇಶ್ವರರಾಗಿ, ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮಂಗಳೂರು ತಾಲೂಕು ಅಧ್ಯಕ್ಷರಾಗಿ, ಸರ್ವಧರ್ಮ ಪ್ರೇಮಿಯಾಗಿ ಸರ್ವರಿಗೂ ಅಚ್ಚುಮೆಚ್ಚಿನವರಾಗಿದ್ದೀರಿ. ಬಹಳಷ್ಟು ದೇವಸ್ಥಾನ ಭಜನಾ ಮಂದಿರದ ಜೀರ್ಣೋದ್ಧಾರ ಕಾರ್ಯವನ್ನು ತುಂಬ ಮುತುವರ್ಜಿಯಿಂದ ನಿರ್ವಹಿಸಿದ್ದೀರಿ. ನಮ್ಮ ಶಿಶು ಮಂದಿರದ ಮಹಾಪೋಷಕರಾಗಿ ಮಂದಿರದ ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡ ಕ್ರಿಯಾಶೀಲ ವ್ಯಕ್ತಿಯಾಗಿರುವಿರಿ. ಅಂತೆಯೇ ಮಂದಿರದ ಮುಂದಿನ ವಿಸ್ತರಣಾ ಕಾರ್ಯಯೋಜನೆಗೆ ನಿವೇಶನ ಖರೀದಿಗಾಗಿ ತಾವು ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದು ಮಾತ್ರವಲ್ಲದೆ ಸಮಿತಿಯ ಪ್ರಮುಖರಾಗಿ ಅದರ ಯಶಸ್ವಿಗೆ ಕಾರಣಕರ್ತರಾದಿರಿ. ತಮ್ಮ ಸೇವಾ ತತ್ಪರತೆ ಕಾರ್ಯ ಕುಶಲತೆಗೆ ಅರ್ಹರಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗದ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡ ತಮಗೆ ಹಾರ್ದಿಕ ಅಭಿನಂದನೆಗಳು. ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಇನ್ನಷ್ಟು ಜನಸೇವೆಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೇಶವ ಶಿಶು ಮಂದಿರ ಕಿನ್ಯ. ಜೈ ಶ್ರೀರಾಮ್. ಇತ್ತೆ ಡಾಕ್ಟರ್ ಉದಯ್ ಚಂದ್ರ ಡಿ ಸುವರ್ಣ ಮೇರ್ನ ಅಭಿನಂದನಾ ಪತ್ರವನ್ನು ಋತಿಕಾ ಮೇರು ವಾಚಿಸೋಡು ಬಂದದಕ್ಕೆ ಏನೊಂದು ಜೈ ಶ್ರೀರಾಮ್. ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ ಕೇಶವ ಶಿಶುಮಂದಿರ ಕಿನ್ಯ, ವಿದ್ಯಾನಗರ ಅಂಚೆ ಕಿನ್ಯ, ಮಂಗಳೂರು. ಗೌರವಾನ್ವಿತರಾದ ಡಾಕ್ಟರ್ ಉದಯ್ ಚಂದ್ರ ಡಿ ಸುವರ್ಣ ಅಭಿನಂದನಾ ಪತ್ರ. ಜಿಲ್ಲೆಯ ಹೆಸರಾಂತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಮುಂದಾಳು ದಿವಂಗತ ದಾಮೋದರ್ ಆರ್ ಸುವರ್ಣ ಮತ್ತು ಶ್ರೀಮತಿ ವಾರಿಜಾ ಡಿ ಸುವರ್ಣರ ದ್ವಿತೀಯ ಪುತ್ರರಾಗಿ ತಾರೀಕು 22 ಅಕ್ಟೋಬರ್ 1956ರಂದು ಮಂಗಳೂರಿನಲ್ಲಿ ಜನಿಸಿ ತಂದೆ ಹಾಗೂ ಸಹೋದರ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ಶ್ರೀ ನವೀನ್ ಚಂದ್ರ ಡಿ ಸುವರ್ಣರ ಮಾರ್ಗದರ್ಶನದಲ್ಲಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ರಂಗದಲ್ಲಿ ಬೆಳೆದು ಬರುತ್ತಿರುವ ಡಾಕ್ಟರ್ ಉದಯ್ ಚಂದ್ರ ಡಿ ಸುವರ್ಣರು ಹಾಸನ ಜಿಲ್ಲೆಯಲ್ಲಿ ಸುವರ್ಣ ರೇಜೆನ್ಸಿ ಅನ್ನುವ ಹೋಟೆಲ್ ಉದ್ಯಮವನ್ನು ಆರಂಭಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವಿರಿ. ಈಗಾಗಲೇ ಸಿಮೆಂಟ್ ಪೈಪ್, ಎಲೆಕ್ಟ್ರಿಕಲ್ ಪೋಲ್ ಹಾಗೂ ಟ್ರಾನ್ಸ್ಫಾರ್ಮರ್ ಉದ್ಯಮವನ್ನು ಕೇರಳ, ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಮಂಗಳೂರು, ಬೆಂಗಳೂರು, ಉಡುಪಿ, ಹಾಸನ, ಕುಶಲನಗರ, ಕೋಲಾರಗಳಲ್ಲಿ ವಿಸ್ತರಿಸಿಕೊಂಡಿದ್ದಾರೆ. ಸಮಾಜ ಸೇವೆಗಾಗಿ 2011ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಶ್ರೀಯುತರು
ಸಣ್ಣ ಕೈಗಾರಿಕಾ ಉದ್ಯಮದ ಯಶಸ್ವಿ ಸಾಧನೆಗಾಗಿ ಅಖಿಲ ಭಾರತ ಮಟ್ಟದಲ್ಲಿ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿಯನ್ನು ಹಾಗೂ ಶ್ರೀಲಂಕಾ ಸರ್ಕಾರದ ಕೊಲಂಬೋ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿಯನ್ನು ಗಳಿಸಿರುತ್ತಾರೆ. ಪ್ರಸ್ತುತ ಪ್ರತಿಷ್ಠಿತ ಫೆಡರೇಷನ್ ಆಫ್ ಅಸೋಸಿಯೇಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಫ್ ಇಂಡಿಯಾದ ಅಧ್ಯಕ್ಷ ಹಾಗೂ ರಾಷ್ಟ್ರೀಯ ಕಾರ್ಮಿಕ ಆಯೋಗದ ಸದಸ್ಯರಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. H&R ಜಾನ್ಸನ್ ಸ್ಟೈಲ್ ಕಂಪನಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ತಾವು ಪ್ರಸ್ತುತ ನವಿ ಮುಂಬೈಯಲ್ಲಿ DK ಟೆಕ್ ಪಾರ್ಕ್ ಸ್ಥಾಪಿಸಿರುವ ಶ್ರೀ DA ಕೋಟ್ಯಾನ್ ಹಾಗೂ ಶ್ರೀಮತಿ ಶಕುಂತಲಾ D ಕೋಟ್ಯಾನ್ ರವರ ಸುಪುತ್ರಿ ಆಶಾ ಇವರನ್ನು ತನ್ನ ಜೀವನ ಸಂಗಾತಿಯಾಗಿ ಆರಿಸಿ ಮಕ್ಕಳಾದ ತನ್ವಿ ಹಾಗೂ ನಿಖಿಲ್ರೊಂದಿಗೆ ತುಂಬು ಸಂಸಾರ ನಡೆಸುತ್ತಿದ್ದಾರೆ. ಶಿಶು ಮಂದಿರದ ನಿವೇಶನ ಖರೀದಿಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ ಓರ್ವ ಮಹಾ ಕೊಡುಗೈ ದಾನಿಯಾಗಿದ್ದು, ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಉತ್ತೇಜನ ನೀಡುತ್ತಿರುವ ಉದಯಚಂದ್ರ ಸುವರ್ಣರು ಮಂಗಳೂರಿನ ಪ್ರತಿಷ್ಠಿತ ಜ್ಯೋತಿ ಎಲೆಕ್ಟ್ರಿಕಲ್ಸ್ ಹಾಗೂ ಆಡಳಿತ ಪಾಲುದಾರರಾಗಿ ಅನೇಕ ವಿದ್ಯುತ್ ಉಪಕೇಂದ್ರದ ನಿರ್ಮಾಣ ಮತ್ತು ವಿದ್ಯುತ್ ಮಾರ್ಗದ ಕಾಮಗಾರಿ ನಿರ್ವಹಿಸುತ್ತಿರುವ ತಮಗೆ ಹಾರ್ದಿಕ ಅಭಿನಂದನೆಗಳು. ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಇನ್ನಷ್ಟು ಜನಸೇವೆಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೇಶವ ಶಿಶು ಮಂದಿರ ಕಿನ್ಯ. ಈರುವರೆಲ್ಲ ಇನ್ನಿತ ಸಮಾರಂಭದ ಅಧ್ಯಕ್ಷರಾಯನ ಶಂಕರನಾರಾಯಣರು ಬೊಕ್ಕ ಬಾಕಿದ ಅತಿಥಿ ಮಕ್ಕಳು ಸೇರ್ದು ಗೌರವಿಸೋಡು ಪಂಡದು ವಿನಂತಿ ಮಂತೊಂದಿಲ್ಲ. ಖಂಡಿಗೆ ಶಾಲು, ಹಾರ, ಸ್ಮರಣಿಕೆ, ಅಭಿನಂದನಾ ಪತ್ರ, ಫಲವಸ್ತು ಕೇಶವ ಶಿಶು ಮಂದಿರದ ಪ್ರೀತಿದ ದ್ಯೋತ್ಯಕವಾಯನ ಈ ಅಭಿನಂದನೆಯನ್ನು KT ಸುವರ್ಣರು ಸ್ವೀಕಾರ ಮಲ್ಪೋಡು. ಅರೆಗೆ ಆರು ನಮ್ಮ ಶಿಶು ಮಂದಿರದ ಒಂಜಿ ಆಧಾರ ಸ್ತಂಭ ನಮಗೂ ಶಿಶು ಮಂದಿರದ ಅಭಿವೃದ್ಧಿದಾರನ ಮಸ್ತ್ ಪಾತ್ರ ಉಂಡು. ನಿತ್ಯನೇ ಎಂಕ್ಲು ತೆರಿಪದ ಅರೆಗೆ ತಲಪಾಡಿದ ಎಂಕ್ಲ ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿ ದೇವಿ ಆಯುರಾರೋಗ್ಯ ಸೌಭಾಗ್ಯವನ್ನು ಕೊರದು ಕರುಣಿಸೋಡ ಪಂಡದ ದೇವರಡ ಪ್ರಾರ್ಥನೆ ಮಂತದ ಕೊರಪುನಂಚಿನ ಈ ಅಭಿನಂದನೆ. ನನವರಿ ಡಾಕ್ಟರ್ ಉದಯಚಂದ್ರ ಸುವರ್ಣರೆ KT ಸುವರ್ಣರ್ನ ಆಪ್ತ ಮಿತ್ರೆ ಒಟ್ಟಿಗೆ ಈ ಕಾರ್ಯಕ್ರಮಡು ಜೋಡಣೆ ಆತನವು ಮಸ್ತ್ ಸಂತೋಷದಾಯಕ. ಡಾಕ್ಟರ್ ಉದಯಚಂದ್ರ ಸುವರ್ಣರ್ನ ಅವೇ ರೀತಿ ಗೌರವಿಸಲು ಪಂಡದ ವೇದಿಕೆ ಹಿಡಿತನ ಅತಿಥಿ ನಗರದ ವಿನಂತಿ ಮಂತೊಂದಿಲ್ಲ. ಶಿಶು ಮಂದಿರಗೂ KT ಸುವರ್ಣರು ಒಂಜಿ ಕಂಬಾಂಡ ನನ್ನ ದುಂಬುಗೂ ಉದಯಚಂದ್ರರು ಬೊಕ್ಕೊಂಜಿ ಕಂಬಾವಡು ಪಂಡದು ವಿನಂತಿ ಮಂತೊಂದು ಎಂಗ್ಲ ಪ್ರೀತಿದ ದ್ಯೋತ್ಯಕವಾಯನ ಈ ಅಭಿನಂದನೆನಾರು ಸ್ವೀಕಾರ ಮನ್ಕೊಡು ಪಂಡದು ಅರಡ ವಿನಂತಿ ಮನ್ಕೊ. ಬಹುಶಃ ಶಿಶು ಮಂದಿರದ ಯಾನು ಸಂಘದ ಆ ಸಂಪರ್ಕಡು ಇತ್ತೊಂದು ಹಿರಿಯಕ್ಕಲ್ನ ಆ ಒಂಜಿ ಸೂಚನೆ ಮೇರೆಗೆ ಈ ಶಿಶು ಮಂದಿರನು ಈ ಭಾಗಡು ಒಂಜಿ ಎಕರೆ ಜಾಗೇನು ಮಲ್ತದೆ. ಆ ಮೂಲಕ ನಮ್ಮ ಮೂಲ ಬೋರ್ಡ್ ಎಂಚಿನ ಬೋರ್ಡಾಯಿನ ವ್ಯವಸ್ಥೆನು ಆ ಹಿರಿಯಕ್ಕಲ್ನ ಸೂಚನೆ ಮಲ್ತದೆ ಎಂಕ್ಲ ಕಮಿಟಿ ಮೂಲಕ ಮಕ್ಕಳ ಒಟ್ಟಿಗೆ ಮಲ್ತದ ಸೂಚನೆ ಕೊರ್ನ ಪ್ರಕಾರ ಇನಿ ಎಂಕ್ಲು ನಿರಂತರ ಇನಿ ಉದಯಚಂದ್ರ ಸುವರ್ಣರ್ಲ ಓಡ್ಲ ಬರ್ಪಣ ರತ್ತು
ಆರು ಒಯ್ಕಲ ತಿಗ್ಗುಜೇರು ಬಂಡ ಆರು ಮಲ್ಪುಣ ದಾನ ಮಸ್ತು ಉಂಡು ಏರೆಗಳ ಪಣ್ಪುಜೇರು ವಾ ವೇದಿಕೆಲ್ಲ ಪೋಪುಜೇರು ದಯಬಂಡ ಎಂಗ್ಲ ಪಾತೇರ ಬತ್ತನತ್ ನಿಕ್ಲ ಒತ್ತಾಯಗು ನಿಕ್ಲ ನೆಕ್ ಒಂಜಿ ನೆನ್ನು ಜಾಗೆಯನ್ನು ತೂಕ ಅವು ಎಂಚಿನ ಪಣ್ಪಣ ಉದ್ದೇಶೋಡು ಬೈದೇರು ಅಕ್ಲೆಗೆ ರಡ್ಡು ಜನಕ್ಲ ಯಾನ್ ಎಣ್ಣ ಒಡಲ್ ದಿಂಜಿನ ಅಭಿನಂದನೆ ಕೊರೊಂದುಳ್ಳೆ ದಯಬಂಡ ನಿಕ್ಲ ದುಂಬುಗಳ ಈ ಒಂಜಿ ಶಿಶು ಮಂದಿರನು ಬೊಲ್ಲೆಪ್ಪಣ್ಣು ಕೈ ಜೋಡಿಸಲಿ ನೆನ್ನು ಒಂಜಿ ಈ ಬಾಗೋಡು ಮಲ್ಲ ಒಂಜಿ ಬೊಲ್ಲೆಪ್ಪಣ್ಣನ ಸಾಧಿ ಮಲ್ಪುಗ ಅಂತ ಪಣ್ಪಣ ಉದ್ದೇಶ ಮಲ್ಪುಗ ಪಣ್ಣದು ನಿಕ್ಲಡ ಪಣ್ಣೊಂದು ಅಂಚನೆ ಯಾನ್ ನಿಂಗೆ ಇನಿ ಅಭಿನಂದನಾ ಕಾರ್ಯಕ್ರಮ ಎಂಕ್ಲ ಉದಯ ಚಂದ್ರಸೂರ ಮಲ್ತಾರೆ ಯಾನ್ ಐನ ಪ್ರೀತಿಪೂರ್ವಕದ ಐನ ಸ್ವೀಕಾರ ಮಲ್ತದೆ ದಯಮಂಡ ನಮ್ಮ ಸಂಘದ ಆ ಒಂಜಿ ಕೊರ್ನ ಆ ಒಂಜಿ ಅತಿಥಿನ ಬಾರಿ ಸಂತೋಷ ಸ್ವೀಕಾರ ಮಾಡ್ತದೆ ಯಾನ್ ಒಂಜಿ ಹಿಂದುಳಿದ ವರ್ಗದ ರಾಜ್ಯದ ಆ ಒಂಜಿ ಆಯೋಗದ ಸದಸ್ಯೆ ಇಜನ ಕಮಿಷನರ್ ಆ ಒಂಜಿ ಆದ ನೇಮಕವಾದೆ ಎಂಕ್ಲನಲ್ಲ ಆ ಒಂಜಿ ಎಡ್ಡೆ ನಿಕ್ಲನ ಪೂರ ಸಾಕಾರಡು ನಿಕ್ಲನ ಹಿರಿಯಕ್ಲನ ಆಶೀರ್ವಾದಡು ಅಂಚನ ರಾಜ್ಯಾಧ್ಯಕ್ಷರ ನಳಿನ್ಪುರ ಕಟೀಲನ ಆ ಒಂಜಿ ಮಾರ್ಗದರ್ಶರುಡು ಅವು ತಿಕ್ಕದಂಡು ಅವು ಎಣ್ಣಲ ಎಡ್ಡೆ ಹಿಂದುಳಿದ ನಮ್ಮ ವರ್ಗದಾಗೆ ಎಂಚಿ ನಮ್ಮದು ಸಾಧ್ಯ ಆಪ್ನ ಬಣ್ಣ ಎಂಗ್ಲ ನಿಗಮತ್ ಎಂಗ್ಲ ನ್ಯಾಯಾಲಯ ಎಂಕ್ಲೆಗೆ ಎಂಚೆಂಚಿನ ಕೋರ್ಟ್ದ ಕೆಲವು ಜಾತಿದ ಎ ಬಿ ಅಂಚನೆ ಹಾಸ್ಟೆಲ್ದ ಎಂಚಿನದಲ್ಲ ನ್ಯಾಯ ಎತ್ತಿನ ಎಂಕ್ಲ ತೀರ್ಮಾನ ಕೊಡೋದು ಸರ್ಕಾರ ಕಡಪನ ಎಂಕ್ಲ ಡ್ಯೂಟಿ ಅಂಚದೆ ಎಂಗ್ಲಿಗೆ ಅನುದಾನ ಕೊರ್ಪಣ ಅಂಚಿನ ಅಂದು ಎಂಕ್ಲ ಡೆಜ್ಜಿ ಎಂಕ್ಲ ಎಡ್ಡೆ ಒಂಜಿ ಎಂಕ್ಲ KS ಅಧಿಕಾರಿಗೆ ಇಪ್ಪಣ ಪೂರ ಫೆಸಿಲಿಟಿಲ್ಲ ಎಂಕ್ಲಿಗೆ ಅವು ಉಂಡು ಅಂಚದೆ ಎಡ್ಡೆ ಒಂಜಿ ಆ ನಿನ್ನ ಸದುಪಯೋಗ ನಮ್ಮ ಸಮಾಜಗೂ ಐದು ಎಂಚ ಸಾಧ್ಯ ಆಪಣ ಇನ್ನು ಪೂರ ಉಪಯೋಗಿಸೋದು ಸಮಾಜವನ್ನು ಬೊಲೆಪೋಣ ಕೆಲಸ ಮಲ್ಪುಗ ಐತೊಟ್ಟಿಗೆ ಯಾಣ್ಣ ನಿಕ್ಲೊಟ್ಟಿಗೆ ಜೋಡಿಸ ಒಂದು ದುಮ್ಮದ ಸಮಾಜ ಕಟ್ಟುನ ಕೆಲಸ ಮಲ್ಪುಗ ಪಣ್ಣದು ಮಾತೆಲ್ಲ ಎನ್ನ ಪಣ್ಣೊಂದು ಭಾಷೆಯನ್ನು ಮುಗಿಪೋ ಜೈ ಹಿಂದ್. KT ಸುವರ್ಣೆರಡ ನನಾತ್ ಸಹಾಯ ಸಹಕಾರಕ್ಕೆ ಏನೊಂದು ಇನ್ನಿತ ಈ ಕಾರ್ಯಕ್ರಮಕ್ಕೂ ಎಂಕಲ್ನ ಅಭಿನಂದನೆ ಸ್ವೀಕಾರ ಮಾಡಿದ KT ಸುವರ್ಣ ಬೆರೆಗೆ ಸೋಲೈತಿದ್ದ ಸ್ವಯಂನಿ ಸಂದ ಒಂದು ನನ್ನ ದುಂಬುಗು ಯಾನು ಕೊಲ್ಲೆ ಕಣ್ಣೀರ್ ತೋಟ ಉಪ್ಪುನಿ ಯಾನು ಕಣ್ಣೀರ್ ತೋಟಕ್ಕೆ ಬತ್ತದ ಫಸ್ಟ್ಗೆ ಅನ್ನ ಪುದರ್ಪಂಡ ಅವು ಕೇಶವ ಶಿಶು ಮಂದಿರ ದಯಪಂಡ ಎಂಗಲ ಇಲ್ಲ ಕಾಯ್ತಲ್ರ ಒಂಜಿ ರಡ್ಡು ಜೋಕುಲು ಏತು ಪೊರ್ಲು ಒಂಜಿ ಭಜನೆ ಒಂಜಿ ಶ್ಲೋಕ ಬೊಕ್ಕ ಕೆಲವು ಪಂಡ ಒಣಸ್ಮನ್ಪುನಗ ಒಂಜಿ ಶ್ಲೋಕ ಅವಡು ಜೆಪ್ಪುನಗ ಶ್ಲೋಕ ಅವಡು ಕಾಣೆ ಲಕ್ಕನಗ ಶ್ಲೋಕ ಅವಡು ಬಾರಿ ಪೊರ್ಲುಡೆ ಮನೊಂದಿತ್ತೇರು ಯಾನಗಳ್ಡೆ ಕೇಂಡೆ ನಿಕ್ಲು ಈ ಶ್ಲೋಕನ ಓಲ್ ಕಲ್ತೀನಿ ಇಂದು ಐಕ್ ಪಂಡೇರಿ ಅಂಕಲ್ ಕೇಶವ ಶಿಶು ಮಂದಿರ ಕಲ್ತೀನಿ ಇಂದು ಎಂಗ ಅಪ್ಪಗನೇ ಮಸ್ತ್ ಒಂಜಿ ಆಸೆ ಇತ್ತಂಡು ಹೆಂಗೆ ತೂ ಓಡು ಬಣ್ದು ಕೇಶವ ಶಿಶು ಮಂದಿರನ ಐದು ಬೊಕ್ಕೆನ ಪಂಚಾಯತ್ಗೆ ಬತ್ತಿ ಬೊಕ್ಕ ಹೆಂಗೆ ಮಸ್ತ್ ಸಲ ಅವಕಾಶ ತಿಕ್ಕೊಂಡು ಕೇಶವ ಶಿಶು ಮಂದಿರಕ್ಕೆ ಬರೆಯಾರೆ ನಿಜವಾದ್ಲು ಒಂಜಿ ಮಸ್ತ್ ಖುಷಿ ಆವೊಂದುಂಡು ಜೋಕ್ಲೆನ ಒಂಜಿ ಡಾನ್ಸ್ದ ಒಂಜಿ ಪೊರ್ಲುಂತಿಯರ್ನೇ ಭಾರಿ ಖುಷಿ ಆವೊಂದುಂಡು ಅಂಚಾದ ಇನ್ನೊಂಜಿ ವೇದಿಕೆಡೆ ಕೊಂಚ ಅವಕಾಶ ಕೊರಿಯರು ಐಕೊಂಜಿ ಅಧ್ಯಕ್ಷರೆಗ್ಲ ಪೂರ ಸರ್ವ ಸದಸ್ಯರೆಗ್ಲ ಕೃತಜ್ಞತೆಯನ್ನು ಸಲ್ಲಿಸ ಒಂದು ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ನನಗೊಂದು ಯೋಗ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಯಾಂಪ್ಕೋ ಅಧ್ಯಕ್ಷರಾದ ಶ್ರೀಯುತ ಕಿಶೋರ್ ಕುಮಾರ್ ಕೊಡ್ಗಿ ಅವರು ವಹಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಶಿವಮೊಗ್ಗಕ್ಕೆ ತೆರಳಬೇಕಾಗಿದ್ದ ಕಾರಣದಿಂದ ಮೊನ್ನೆ ನನ್ನಲ್ಲಿ ಹೇಳಿದರು, ನನ್ನ ಬದಲು ನೀವು ಹೋಗಿ ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ. ಚಂದವಾದ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಭಾಗವಹಿಸಿದೆ. ಖುಷಿಯಾಯಿತು. ಕಳೆದ 32 ವರ್ಷಗಳಿಂದ ಒಂದು ಕೇಂದ್ರವಾಗಿಟ್ಟುಕೊಂಡು ಹಲವಾರು ಸಮಾಜೋನ್ನತಿಯ ಕಾರ್ಯಕ್ರಮಗಳನ್ನು ನೀವು ನಡೆಸುತ್ತಾ ಬಂದಿದ್ದೀರಿ. ಎಲ್ಲಿ ಪಾಶ್ಚಾತ್ಯ ಶಿಕ್ಷಣ ನೀತಿಯಿಂದಾಗಿ ಶಿಕ್ಷಣದ ಆಧುನಿಕ ಶಿಕ್ಷಣ ಕ್ರಮಗಳ ಅನುಸರಣೆಯಿಂದಾಗಿ ನಮ್ಮ ಮನಗಳು ದುರ್ಬಲಗೊಂಡಿತ್ತೋ ಅದಕ್ಕೆ ಪುನಶ್ಚೇತನ ಕೊಡುವ ಈ ರೀತಿಯ ಶಿಕ್ಷಣ ನೀತಿ, ಈ ರೀತಿಯ ಶಿಕ್ಷಣ ಕ್ರಮಗಳು, ಶಿಶು ಮಂದಿರಗಳು 10 ಕಡೆ 10 ಊರುಗಳಲ್ಲಿ ಬೆಳೆಯಬೇಕಿದೆ. ಇದು ಒಂದು ಆದರ್ಶವಾಗಿ ನೀವು ಅದನ್ನು ತೋರಿಸಿಕೊಡ್ತಾ ಇದ್ದೀರಿ. ಶಿಶು ಮಂದಿರ ಹೇಗಿರಬೇಕು, ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂಬುದಕ್ಕೆ ಇದು ಒಂದು ಆದರ್ಶ, ಇದೊಂದು ಮಾರ್ಗದರ್ಶನ. ಯಾಕಂದರೆ ಚಿಕ್ಕ ಪುಟ್ಟ ಮಕ್ಕಳು ಆಗ ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು. ನೀವು ಸ್ಥಳೀಯ ಪ್ರತಿಭೆಗಳನ್ನು ಆ ರೀತಿ ಬೆಳಗುವ ಆ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಅವಕಾಶವನ್ನು ಕೊಟ್ಟಿದ್ದೀರಿ. ಇದು ಇನ್ನೂ ಮುಂದುವರಿಯಲಿ. ನಿಮಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲು, ಈ ರೀತಿಯ ಸಮಾಜೋನ್ನತಿಯ
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಗ್ರಾಮ ವಿಕಾಸ, ನವದಂಪತಿಗಳ ಸಮಾಗಮ, ಸಮಾಜ ಕಾರ್ಯಕ್ರಮಗಳು ಮತ್ತು ಯೋಗಾಸನ ಈ ರೀತಿಯ ಇನ್ನಷ್ಟು, ಯಾಕೆಂದರೆ ಕೊರೋನಾ ಮಹಾಮಾರಿ ಬಂದಾಗ ನೀವು 10 ಮನೆಗಳಿಗೆ ತೆರಳಿ ಕಿಟ್ಟು ವಿತರಿಸಿದ್ದೀರಿ. ಇಂತಹ ಸಮಾಜ ಉನ್ನತಿಯ ಕಾರ್ಯಗಳು, ಸಮಾಜಕ್ಕೆ ಪ್ರೇರಣೆ ನೀಡುವ, ಹಿಂದೂ ಸಂಸ್ಕಾರ ಸಂಸ್ಕೃತಿಗಳನ್ನು ಬೆಳಗಿಸುವ ಮನೆಗಳಲ್ಲಿ ಹಿಂದೂ ಸಂಸ್ಕೃತಿಯ ಆ ಕೇಂದ್ರ ಬಿಂದುಗಳು ಇನ್ನಷ್ಟು ಬೆಳಗಲು ಈ ಶಿಶು ಮಂದಿರ ಒಂದು ಪ್ರೇರಣೆ ನೀಡಲಿ, ಪ್ರೇರೇಪಣೆಯಾಗಲಿ. ಹಾಗೂ ನಿಮಗೆಲ್ಲ ಈ 32 ವರ್ಷಗಳಿಂದ ಈ ಶಿಶು ಮಂದಿರವನ್ನು ಯಾರು ಬೆಳೆಸಿ ತಂದಿದ್ದೀರಿ, ನಿಮಗೆಲ್ಲ ನಾನು ಅಭಿನಂದನೆಗಳನ್ನು ಹೇಳಬೇಕಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಈಗಾಗಲೇ ಸಮಯ ಮೀರಿದೆ. ಯಕ್ಷಗಾನ ಚೌಕಿಯೊಳಗೆ ಸದ್ದುಗಳು ಕೇಳ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶಿಶು ಮಂದಿರ ಉನ್ನತೋನ್ನತವಾಗಿ ಬೆಳಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್. ವಾರ್ಷಿಕೋತ್ಸವದ ನಿಮಿತ್ತ ಕೆಲವು ಆಟೋಟ ಸ್ಪರ್ಧೆಯನ್ನು ಎಂಗ್ಲು ಏರ್ಪಾಡು ಮಾಡಿದ ಸಾಂಕೇತಿಕವಾದ ಒಂತೆ ಜನತ ಎಂಗ್ಲು ಪುದರ್ ಪನ್ಪ ದಯಮಂತದ ಶಿಶು ಮಂದಿರದ ಆ ಒಂಜಿ ಗೊಬ್ಬುಡು ಭಾಗವಹಿಸಿನಕ್ಲು ಆಯ್ನಾತ್ ಬೇಗ ವೇದಿಕೆಗೆ ಬತ್ತ ನಿಕಲ್ ವಿನಾಮನು ದಿತ್ತ ಪಣ್ಣದು ಕೇನೊಂದಿಲ್ಲ ನೆತ್ತ ವರದಿನ ಕಿರಣ್ ಕಜೆ ಕೊರಲೇರು. ಜಾನಜಿಗೀತ ಮಾತೆಯರ ವಿಭಾಗದಲ್ಲಿ ಪ್ರಥಮ ಸುನೀತಾ, ದ್ವಿತೀಯ ವಸಂತಿ. ಸಂಗೀತ ಕುರ್ಚಿಯಲ್ಲಿ ಪ್ರಥಮ ವಿನುತಾ ಕಜೆ, ದ್ವಿತೀಯ ರಾಜೇಶ್ವರಿ. ಮಾತೆಯರ ಗುಂಪಿನ ವಿಭಾಗದಲ್ಲಿ ಥ್ರೋಬಾಲಲ್ಲಿ ಪ್ರಥಮ ಕಾವೇರಿ ತಂಡ, ದ್ವಿತೀಯ ಗಂಗಾ ತಂಡ. ಮಾತೆಯರ ಅಗ್ಗಜಗಾಟದಲ್ಲಿ ಪ್ರಥಮ ಅತಿಥಿ ಅಭ್ಯಾಗತರಿಗೆ ಶಿಶು ಮಂದಿರದ ಪರವಾದ ಸೋಲೈತದ ಸೊಲುಮೆನ ಸಂದವೊಂದು ಇತ್ತೆ ಬತ್ ಇನ್ನಿತ ಕಾರ್ಯಕ್ರಮಗೂ ಧನ್ಯವಾದ ಸಮರ್ಪಣೆ. ಮಂದಿರದ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಶ್ರೀ KT ಸುವರ್ಣ, ಸದಸ್ಯರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಇವರಿಗೂ ಕೂಡ ನಮ್ಮ ಶಿಶು ಮಂದಿರದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಚಿತ್ತರಂಜನ್ ಬೋಲಾರ, ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ, ಇವರಿಗೆ ಕೂಡ ಶಿಶು ಮಂದಿರ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಿತಿನ್ ಕುಮಾರ್, ಕಿರಿಯ ಅಭ್ಯಂತರು ಮಸ್ಕಂ ಬಂಟ್ವಾಳ, ಇವರಿಗೂ ಕೂಡ ಶಿಶು ಮಂದಿರ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಶ್ರೀ ಯೋಗೀಶ್ ಅತ್ತಾವರ, ಮಾಲಕರು ಭವಾನಿ ಸ್ಯಾನಿಟರಿ ಮಂಗಳೂರು, ಇವರಿಗೂ ಕೂಡ ಶಿಶು ಮಂದಿರ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಶ್ರೀಮತಿ ಜಯಶ್ರೀ ಪ್ರಫುಲ್ಲದಾಸ್, ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್, ಇವರಿಗೆ ಕೂಡ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಶ್ರಾವ್ಯ, ಹುಡುಗಿಯರ ವಿಭಾಗದಲ್ಲಿ 1 ಕಾಲಿನ ಓಟ, ಪ್ರಥಮ ಕೀರ್ತನ್, ದ್ವಿತೀಯ ಸಂದೀಪ್. ಹುಡುಗರ ವಿಭಾಗದಲ್ಲಿ ನಾಲ್ಕರಿಂದ 7ನೇ ತರಗತಿ ಹುಡುಗಿಯರ ವಿಭಾಗದಲ್ಲಿ ಸೂಜಿಗೆ ದಾರ ಹಾಕೋದು, ಪ್ರಥಮ ಹರ್ಷಿತ್, ದ್ವಿತೀಯ ಕವನ. ಎಂಟರಿಂದ 10ನೇ ತರಗತಿ ಬಾಲಕರ ವಿಭಾಗದಲ್ಲಿ ಮೈದಾನದಿಂದ ನಾಣ್ಯ ಎಕ್ಕುವುದು, ಪ್ರಥಮ ಮನ್ವಿತ್, ದ್ವಿತೀಯ ಕೀರ್ತನ್. 1ರಿಂದ 5ನೇ ತರಗತಿ ಹುಡುಗಿಯರ ವಿಭಾಗದಲ್ಲಿ 100 ಮೀಟರ್ ಓಟ, ಪ್ರಥಮ ಸ್ವಸ್ತಿಕ. ಹುಡುಗಿಯರ ವಿಭಾಗದಲ್ಲಿ ಜಾನ ಜಿಗಿತ, ಪ್ರಥಮ. ಹುಡುಗರ ವಿಭಾಗದಲ್ಲಿ ಜಾನ ಜಿಗಿತ, ಪ್ರಥಮ ಮೋಹನ್, ದ್ವಿತೀಯ ಸಂದೀಪ್. ಹುಡುಗಿಯರ ವಿಭಾಗದಲ್ಲಿ ಜಾನ ಜಿಗಿತ, ಪ್ರಥಮ ಮಾನ್ವಿ, ದ್ವಿತೀಯ ವರ್ಷ. ಸಿಗ್ನಲ್ ಪ್ರಥಮ ಮಾನ್ವಿ, ದ್ವಿತೀಯ ವರ್ಷ. ಹರ್ಷಿತ್. ಮುಂದಿನ ಬಹುಮಾನವನ್ನು
ಗುಂಡೆಸೆತ ಪುರುಷರ ವಿಭಾಗದಲ್ಲಿ ಪ್ರಥಮ ಶೈಲೇಶ್, ದ್ವಿತೀಯ ಮಾಧವ ತಟ್ಟಾಜಿ. ತಂಡ, ದ್ವಿತೀಯ ಸುಭಾಷ್ ತಂಡ. ಈ ಇನಾಮದ ವರದಿನ ಓದಿನಂಚಿನ ಕಿರಣ್ ಕಜೆ ಮೇರೆಗೆ ಶಿಶು ಮಂದಿರ ಪರವಾದ ಉಡಲ್ದಿಂಜಿನ ಸೋಲೈತದ ಸನ್ಮಾನ ಮಂತೊಂದು